ವೀಕ್ಷಕ ಬಾಂಧವರೇ, ಹೊಸ ಕುರಲ್ 24x7 ಮಾತುಕತೆ ವಿಶೇಷ ಕಾರ್ಯಕ್ರಮ ಕಾರ್ಗಿಲ್ ವಿಜಯೋತ್ಸವ ದಿವಸ. ಇಂದು ಕಾರ್ಗಿಲ್ ವಿಜಯೋತ್ಸವದ 19ನೇ ವರ್ಷದ ಸಂಭ್ರಮದ ಆಚರಣೆ ಎಲ್ಲೆಡೆ ಆಗ್ತಾ ಇದೆ. ಒಂದೆಡೆ ಸಂಭ್ರಮ, ಒಂದೆಡೆ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸುವಂತಹ ಕಾರ್ಯಕ್ರಮ. ಹೀಗೆ ಹಲವು ರೀತಿಯಲ್ಲಿ ವಿಶೇಷಗಳಿಂದ ಕೂಡಿದಂತಹ ಈ ಒಂದು ದಿವಸ. ಈ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್, ಮಂಗಳೂರಿನ ಖ್ಯಾತ ದಂತ್ಯ ವೈದ್ಯರಾಗಿ, ಬರಹಗಾರರಾಗಿ, ಚಿಂತನಕಾರರಾಗಿ, ಒಳ್ಳೆಯ ವಾಗ್ಮಿಯಾಗಿ ಅವರು ಈ ಕಾರ್ಗಿಲ್ ವಿಜಯೋತ್ಸವದ ಮಹತ್ವವನ್ನು ನಮಗೆ ತಿಳಿಸಿ ಹೇಳಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಪ್ರಮುಖರು, ಕಾರ್ಗಿಲನ್ನು ಬಹಳ ಹತ್ತಿರದಿಂದ ಕಂಡಂಥವರು, ನಮ್ಮ ಊರಿನವರು, ಕುಂಪಲದವರು, ಕ್ಯಾಪ್ಟನ್ ಪ್ರಸಾದ್ GS. ಕಳೆದ 28 ವರ್ಷಗಳಲ್ಲಿ ಅವರು ಭಾರತೀಯ ಭೂಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2016ನೇ ಇಸವಿಯಲ್ಲಿ ನಿವೃತ್ತಿಯನ್ನು ಪಡೆದು ಊರಿಗೆ ಬಂದು ನೆಲೆಸಿದ್ದಾರೆ. ಅವರು ತಮ್ಮ ಕಾರ್ಗಿಲ್ನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇಬ್ಬರಿಗೂ ಕೂಡ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಕ್ಯಾಪ್ಟನ್ ಪ್ರಸಾದ್ GS ಇಬ್ಬರಿಗೂ ಹೊಸ ಕುರಲ್ನ ಈ ಒಂದು ವಿಶೇಷ ಮಾತುಕತೆಗೆ ಸ್ವಾಗತ. ಧನ್ಯವಾದಗಳು. ಧನ್ಯವಾದ. ಎಲ್ಲ ವೀಕ್ಷಕ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಡಾಕ್ಟ್ರೆ, ಕಾರ್ಗಿಲ್ ವಿಜಯೋತ್ಸವದ 19ನೇ ವರ್ಷದ ಈ ಒಂದು ದಿವಸ ಇವತ್ತು. ಈಗ ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳುವಾಗ ಇವತ್ತಿನ ಯುವ ಪೀಳಿಗೆಗೆ ಬಹುಶಃ ಇದರ ಬಗ್ಗೆ ಏನು ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಿಂದಿನವರು ಅದನ್ನು ನೇರವಾಗಿ ಕಂಡವರು, ಅದರ ವರ್ತಮಾನವನ್ನು ಓದಿದವರಿಗೆಲ್ಲ ಅದೊಂದು ರೋಮಾಂಚನ ಅನುಭವ ಆ ಕಾಲಘಟ್ಟದಲ್ಲಿ. ಈಗ 20 ವರ್ಷಗಳ ಹತ್ತಿರದಲ್ಲಿದ್ದೇವೆ. 19 ವರ್ಷ ಸಂದು ಹೋಯಿತು. ನಮ್ಮೊಂದಿಗೆ ಒಬ್ಬರು ನಿವೃತ್ತ ಭೂಸೇನಾ ಅಧಿಕಾರಿಯವರು ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಗಿಲ್ನ ಈ ಒಂದು ವಿಜಯೋತ್ಸವ ಯಾವ ರೀತಿಯ ಹಿನ್ನೆಲೆಯಲ್ಲಿ ಆಚರಣೆ ಆಗ್ತಾ ಇದೆ, ಏನು ಮಹತ್ವ ಪಡೆದಿದೆ? ನೋಡಿ, ನಮ್ಮ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತಹ ದಿವಸಗಳು. ನಮ್ಮ ಭಾರತೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ದಿವಸ. ಯಾಕೆಂತ ಹೇಳಿದರೆ ನಾವು ಭಾರತೀಯರು ಹೆಮ್ಮೆ ಪಡಬೇಕು. ಇವತ್ತಿನ ದಿವಸ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವೈರತ್ವ ಎಲ್ಲರಿಗೂ ತಿಳಿದಿದೆ. ನಮ್ಮ ರಾಷ್ಟ್ರದ ಪ್ರೇಮದ ಉಕ್ಕಿ ಹರಿಯುವುದು ಇಂತಹ ಸಂದರ್ಭಗಳಲ್ಲಿ. ಈ ಕಾರ್ಗಿಲ್ ವಿಜಯೋತ್ಸವ ಅಂತ ನಾವು ಏನು ಆಚರಿಸ್ತೇವೆ, ಇದು ಭಾರತ ಈ ಕಾರ್ಗಿಲ್ ವಾರ್ನಲ್ಲಿ ಗೆದ್ದಂತಹ ಒಂದು ದಿನ. ಜುಲೈ 26ರಂದು ಈ ಯುದ್ಧ ಆಪರೇಷನ್ ವಿಜಯ್ ಅಂತ ಹೇಳಿ, ಬಹುಶಃ ಮೇ 3ಕ್ಕೆ ಇನ್ಫಿಲ್ಟ್ರೇಷನ್ ಆಗಿ ಮೇ 5ಕ್ಕೆ ಅಧಿಕೃತವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ 4ನೇ ವಾರ್ ಡಿಕ್ಲೇರ್ ಆಗಿ 74 ದಿನಗಳ ಕಾಲ ಈ ಕಾರ್ಗಿಲ್ ಯುದ್ಧ ನಡೆಯಿತು. ಮೇ 5ರಿಂದ ಜುಲೈ 26ರವರೆಗೆ ನಡೆದಂತಹ ಒಂದು 150 ಕಿಲೋಮೀಟರ್ ವ್ಯಾಪ್ತಿನಲ್ಲಿ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಲೈನ್ ಆಫ್ ಕಂಟ್ರೋಲ್ ಅಂತ ನಾವು ಏನು ಹೇಳ್ತೇವೆ, ಇದು ಲೈನ್ ಆಫ್ ಕಂಟ್ರೋಲ್ ಅಂದರೆ ಸಾಮಾನ್ಯ ಗಡಿ. ಹೌದು. ಅದು ಕಾರ್ಗಿಲ್, ದ್ರಾಸ್ ಮತ್ತು ಬಟಾಲಿಕ್ ಸೆಕ್ಟರ್, ಇಂಡಿಯಾ ಪಾಕಿಸ್ತಾನ ಆ ಬಾರ್ಡರ್ನಲ್ಲಿ ಪಾಕಿಸ್ತಾನದವರು ನಮ್ಮ ದೇಶಕ್ಕೆ ನುಸುಳಿ ಬಂದು ಆ ಲೈನ್ ಆಫ್ ಕಂಟ್ರೋಲನ್ನು ರೆಸ್ಪೆಕ್ಟ್ ಮಾಡದೆ ನಮ್ಮ ದೇಶಕ್ಕೆ ನುಸುಳಿ ಆದಂತಹ ಈ ಒಂದು ಯುದ್ಧಕ್ಕೆ ಅವರು ಹುನ್ನಾರ ಮಾಡಿದರು. ಇಂತಹ ಈ 74 ದಿನಗಳ ಈ ಯುದ್ಧ ಏನು ಆಪರೇಷನ್ ವಿಜಯ್ ಅಂತ ಹೇಳಿ ನಡೆಯಿತು, ಭಾರತ ಗೆಲುವಿನ ಪತಾಕೆ ಹಾರಿಸಿತು. ಇದನ್ನು ನಮ್ಮ ಯುವ ಪೀಳಿಗೆಗೆ ನಾವು ಮಗದೊಮ್ಮೆ ಪುನಃ ನೆನಪಿಸಿಕೊಡ್ಬೇಕು. ಯಾಕೆಂದರೆ ಜನರಿಗೆ ಈ ರೀತಿಯ ಕಥೆಗಳನ್ನು ಕೇಳಿದಾಗ, ಈ ರೀತಿಯ ವಿಚಾರಗಳನ್ನು ಮನದಟ್ಟು ಮಾಡಿದರೆ ಅವರಿಗೂ ಸಹ ದೇಶ ಪ್ರೇಮ ಉಕ್ಕಿ ಹರಿತದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಗಿಲ್ ಯುದ್ಧದ ಬಗ್ಗೆ ಒಂದೆರಡು ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಬಹುಶಃ ಭಾರತ ಮತ್ತು ಪಾಕಿಸ್ತಾನ ನಡುವೆ 4 ಯುದ್ಧಗಳು ನಡೆದಿದೆ. 1947ರಲ್ಲಿ ಪಾರ್ಟಿಷನ್ ಆದ ಕೂಡಲೇ, 1965ರಲ್ಲಿ, 1971ರಲ್ಲಿ ಮತ್ತು 1999ರಲ್ಲಿ ಏನು ನಾವು ಕಾರ್ಗಿಲ್ ಯುದ್ಧ ಅಂತ ಏನು ಹೇಳ್ತೇವೆ. ಈ ಕಾರ್ಗಿಲ್ ಯುದ್ಧದ ಹಿನ್ನೆಲೆಯನ್ನು ನಾನು ಇವತ್ತು ಹೇಳಲಿಕ್ಕೆ, ನಮ್ಮ ಜನರಿಗೆ ತಲುಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಅದು ಕಾರ್ಗಿಲ್ ಅನ್ನುವ ಪ್ರದೇಶ ಬಹಳ ಹಿಮಚ್ಛಾದಿತವಾದಂಥ ದೊಡ್ಡ ದೊಡ್ಡ ಶಿಖರಗಳಿದೆ. ಬಹಳ 10-15 ಹಿಮ ಪರ್ವತಗಳು ಅಂತ ನಾವು ಹೇಳ್ತೇವೆ. ಅಲ್ಲಿಯ ಉಷ್ಣತೆ ಬಹುಶಃ -20, -30 ಅಷ್ಟು ಇರ್ತದೆ. ಈ ಲೈನ್ ಆಫ್ ಕಂಟ್ರೋಲ್ಗಳಲ್ಲಿ ಎರಡೂ ಬದಿಗಳಲ್ಲಿ, ಪಾಕಿಸ್ತಾನದ ಕಡೆ ಮತ್ತು ಭಾರತದ ಕಡೆ, ನಮ್ಮ ಸೈನಿಕರು ನಮ್ಮ ದೇಹದ ಗಡಿಯನ್ನು ಕಾಯುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಚಳಿ, ವಿಪರೀತವಾದ ಉಷ್ಣತೆ ಕಡಿಮೆಯಾದಾಗ ನಾವು ಅನ್ರಿಟನ್ ಎಗ್ರಿಮೆಂಟ್ ಅಂತೇಳಿ ಡಿಸೆಂಬರ್ನಿಂದ ಸಾಮಾನ್ಯವಾಗಿ ಸೈನಿಕರು ಆ ಬೆಟ್ಟದಿಂದ ಕೆಳಗೆ ಇಳಿದು ಚಳಿಗಾಲದಲ್ಲಿ ಇದು ಅನ್ರಿಟನ್ ರೂಲ್ ಥರ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ.
ಆದರೆ ನಮ್ಮ ಪಾಕಿಸ್ತಾನ ಯಾವತ್ತೂ ನಮ್ಮ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದೆ. 3 ಬಾರಿ ಯುದ್ಧದಲ್ಲಿ ಸೋತರೂ ಸಹ ಮಗದೊಮ್ಮೆ 99ರಲ್ಲಿ ಪುನಃ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿತ್ತು. ನಾವು ಸಾಧಾರಣ ಭಾಷೆಯಲ್ಲಿ ಹೇಳುವಾಗ ನಮಗೊಂದು ಮಗ್ಗಲ ಮುಳ್ಳು ಅಂತ ಹೇಳ್ತೇವೆ ಪಾಕಿಸ್ತಾನ. ಹೌದು, ಪಾಕಿಸ್ತಾನ ನಮ್ಮ ಹಿತಶತ್ರು, ಯಾವತ್ತೂ ನಮ್ಮ ಬದ್ಧ ವೈರಿಯಾಗಿ ಅದು ಕೆಲಸ ಮಾಡುವಂಥದ್ದು. ಸೊ ಈ ಡಿಸೆಂಬರ್ನಲ್ಲಿ ಏನು ನಮ್ಮ ಟ್ರೂಪ್ಗಳು ಈ ಲೈನ್ ಆಫ್ ಕಂಟ್ರೋಲ್ನಿಂದ ಕೆಳಗಡೆ ಬಂದು ನಮ್ಮ ಈ ಅಗ್ರಿಮೆಂಟನ್ನು ಒಪ್ಪಿಕೊಂಡು ಬಂದಾಗ ಆಗ ನಮ್ಮ ದೇಶದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಅವರು ಸಹ ನಮ್ಮ ಪಕ್ಕದ ದೇಶಗಳ ಜೊತೆ ಪ್ರೀತಿಯ ಹಸ್ತವನ್ನು, ಸ್ನೇಹ ಹಸ್ತವನ್ನು ಚಾಚಿದರು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಡೆಲ್ಲಿಯಿಂದ ಲಾಹೋರಿಗೆ ಬಸ್ ವ್ಯವಸ್ಥೆಯನ್ನು ಶುರು ಮಾಡಿದರು. ಫೆಬ್ರವರಿ 21ರಂದು ಪಾಕಿಸ್ತಾನದ ಲಾಹೋರಿಗೆ ಹೋಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಹೋಗಿ ಜಂಗ್ ನೈ ಹೋನೆ ದೇಂಗೆ, ಅಂದರೆ ಯುದ್ಧ ಬೇಡ, ನಾವು ಪ್ರೀತಿ ಮಾಡೋಣ ಅಂತ ಹೇಳಿ ಸ್ನೇಹ ಸಾಧಿಸಿ ಆ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿದ್ದಂಥ ನವಾಜ್ ಶರೀಫ್ ಅವರು ಆಗಿನ ಪ್ರಧಾನಮಂತ್ರಿ ಆದರು. ಅವರನ್ನು ಅಪ್ಪಿಕೊಂಡು ನಾವು ಒಂದು ಸ್ನೇಹತನವನ್ನು ಬಯಸಿದರು. ಆದರೆ ನಡೆದದ್ದೇ ಬೇರೆ. ಈ ಡಿಸೆಂಬರ್ನಲ್ಲಿ ತಾವು ಏನು ಸೈನಿಕರು ಕೆಳಗಡೆ ಬಂದಿದ್ದರೋ, ಪಾಕಿಸ್ತಾನದ ಕಡೆಯಿಂದ ಈ ಮುಜಾಹಿದ್ದೀನ್ ಸಂಘಟನೆ ಇರ್ಬೋದು, ಪಾಕಿಸ್ತಾನ ಸೈನಿಕರು ಅವರ ಕಡೆಯಿಂದ ಈ ಕಡಿದಾದ ಬೆಟ್ಟ ಪ್ರದೇಶಗಳಲ್ಲಿ ನುಸುಳಿ ಮೇಲೆ ಬಂದು ನಮ್ಮ ಲೈನ್ ಆಫ್ ಕಂಟ್ರೋಲನ್ನು ದಾಟಿ ನಮ್ಮ ಕಂಟ್ರೋಲ್ನಲ್ಲಿರುವಂಥ ಎಲ್ಲ ಸೆಕ್ಟರ್ಗಳನ್ನು ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಈ ಥರ ಕ್ಯಾಪ್ಚರ್ ಮಾಡಿಕೊಂಡು ಅವರ ಮುಜಾಹಿದ್ದೀನ್ ಸಂಘಟನೆಗಳು, ಭಯೋತ್ಪಾದಕ ಸಂಘಟನೆಗಳು ನಮ್ಮ ಮೇಲೆ ದಾಳಿ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತು. ಇದು ಹೇಗೆ, ಇದರ ಹಿನ್ನೆಲೆ ಇದು ಫೆಬ್ರವರಿ 21ಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರು ಸ್ನೇಹ ಚಾಚಿ ಬಂದು ಆದ ನಂತರ ಬಹುಶಃ ಮೇ ತಿಂಗಳಲ್ಲಿ ಇದರ ಯುದ್ಧದ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹೇಗಾಯಿತು ಅಂದರೆ ಮೇ 3ನೇ ತಾರೀಕಿಗೆ ಅಲ್ಲಿ ಒಬ್ಬ ಶಶಿ ನಂಗ್ಯಾಲ್ ಅಂತ ಹೇಳೋ ಒಬ್ಬ ಕುರಿ ಗಾಹಿ, ಅಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಾಣಿ ಇದೆ, ಯಾಕಂತ ಹೇಳ್ತಾರೆ. ಅದು ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ಬರುವಂಥ ಒಂದು ಕುರಿ ರೀತಿಯಂತಹ ಒಂದು ಪ್ರಾಣಿ. ಅದನ್ನು ಕಳೆದು ಹೋದದ್ದನ್ನು ಅವನು ಹುಡುಕಿಕೊಂಡು ಈ ಬೆಟ್ಟದ ತಪ್ಪಲಲ್ಲಿ ಓಡಾಡ್ತಾ ಇರುವಾಗ ಅವನಿಗೆ ಯಾರೋ ಸೈನಿಕರ ವೇಷ ಹಾಕಿಕೊಂಡು 5-6 ಜನ ಓಡಾಡುವುದನ್ನು ನೋಡಿದ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಯಾರ ಓಡಾಟ ಇರುವುದಿಲ್ಲ. ಅದನ್ನು ನೋಡಿ ಅವನಿಗೆ ಸಂಶಯ ಬಂದು ಅವನು ತಕ್ಷಣವೇ ನಮ್ಮ ಸೈನಿಕ ಕೆಳಭಾಗದಲ್ಲಿದ್ದಂಥ ನಮ್ಮ ಸೈನಿಕದ ತುಕಡಿಗೆ ಹೇಳ್ದ, ಎಲ್ಲಿ ಯಾರೋ ಸಂಶಯಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಂಥೇಳಿ. ಸೊ ನಮ್ಮ ಭಾರತದವರು, ಯಾಕೆಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಹೋಗಿ ಸ್ನೇಹ ಚಾಚಿದ ಕಾರಣ ಏನು ಇರಲಿಕ್ಕಿಲ್ಲ ಅಂಥೇಳಿ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಒಂದಷ್ಟು ಜನರನ್ನು, 5 ಜನ ಸೈನಿಕರನ್ನು ಸೌರವ್ ಖಾಲಿಯಾ ಅಂಥೇಳಿ ಕ್ಯಾಪ್ಟನ್ ಅವರ ನೇತೃತ್ವದಲ್ಲಿ ನೋಡ್ಕೊಂಡು ಬನ್ನಿ ಅಂಥೇಳಿ ಕಳಿಸ್ತು. ಅದು ಮಾಡಿದಂಥ ಒಂದು ದೊಡ್ಡ ತಪ್ಪಾಯಿತು. ಸೌರವ್ ಖಾಲಿಯಾ ಕ್ಯಾಪ್ಟನ್ 5 ಜನ ಸೈನಿಕರ ಜೊತೆ ಹೋದಾಗ ಆ ಪಾಕಿಸ್ತಾನ ಸೇನೆ ಇವರನ್ನು ಕ್ಯಾಪ್ಚರ್ ಮಾಡಿತು. ಯಾವ ರೀತಿ ಕ್ಯಾಪ್ಚರ್ ಮಾಡಿತು ಅಂತ ಹೇಳಿದರೆ, ಇವರನ್ನು ಯುದ್ಧ ಕೈದಿಯಾಗಿ ತಗೊಂಡು ಅವರನ್ನು ಅತ್ಯಂತ ಕ್ರೂರವಾಗಿ ಹಿಂಸೆ ನೀಡಿ ಅವರ ಕೈ ಕಟ್ ಮಾಡಿರ್ಬೋದು, ಕಾಲು ಕಟ್ ಮಾಡಿರ್ಬೋದು, ಕಣ್ಣು ತೆಗೆದಿರ್ಬೋದು, ಮೂಗು ಕಟ್ ಮಾಡಿರ್ಬೋದು, ಮರ್ಮಾಂಗವನ್ನು ಕಟ್ ಮಾಡಿರ್ಬೋದು. ಈ ರೀತಿ ಅವರನ್ನು 15 ದಿನ ಇಟ್ಕೊಂಡು ಬಹಳ ಕ್ರೂರವಾಗಿ ಹಿಂಸೆ ಮಾಡಿ ಅವರನ್ನು ಟಾರ್ಚರ್ ಮಾಡಿತು. ಮೇ 5ನೇ ತಾರೀಕಿಗೆ ನಡೆದಂತಹ ಈ ಕ್ಯಾಪ್ಚರ್ ಆ ನಂತರ ಅಧಿಕೃತವಾಗಿ ಮೇ 5, 1999ನಲ್ಲಿ ಅಧಿಕೃತವಾಗಿ ಕಾರ್ಗಿಲ್ ಯುದ್ಧದ ಘೋಷಣೆ ಆಯಿತು. ಕಾರ್ಗಿಲ್ ಯುದ್ಧ ಯಾವ ರೀತಿಯಾಗಿ ಹಿನ್ನೆಲೆ ಅದರ ಬಗ್ಗೆ ವಿವರಿಸಿದ್ದಾರೆ ನಮಗೆ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಅವರು. ಈಗ ಕಾರ್ಗಿಲ್ನಲ್ಲಿ ನೇರವಾಗಿ ಇದ್ದವರು ಕ್ಯಾಪ್ಟನ್ ಪ್ರಸಾದ್ GS ಕುಂಪಲದವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಹೇಳಿದ ವಿಷಯಗಳನ್ನು ನೀವು ಕೇಳಿದಿರಿ. ಕ್ಯಾಪ್ಟನ್ ಪ್ರಸಾದ್ ಅವರು ಕಾರ್ಗಿಲ್ನ ಆ ಒಂದು ಯುದ್ಧ ಹೇಗೆ ಸಂಭವಿಸಿತು, ಯಾವ ಹಿನ್ನೆಲೆ ಇದಕ್ಕೆ ಅಂತ ಹೇಳುವುದನ್ನು ಡಾಕ್ಟರ್ ಅವರು ಹೇಳಿದರು. ನೀವು ನೇರವಾಗಿ ಇದ್ದವರು, ನಿಮ್ಮ ಅನುಭವ ಏನು ಅಲ್ಲಿ? ಈಗ ಈ ಯುದ್ಧ ನಡೆಸುವಾಗ ಅಥವಾ ಯುದ್ಧ ನಡೆಯುವಾಗ ನೀವು ಅಲ್ಲಿ ಎಲ್ಲಿದ್ರಿ? ನಾನು ಮಾಲ್ಪುರ ಏರಿಯಾದಲ್ಲಿದ್ದೇವೆ. ಮಾಲ್ಪುರಲ್ಲಿ ನಾವು ಬಿಕನಿಂದ ಹೋದ ಕೂಡಲೇ ಮಾಲ್ಪುರಕ್ಕೆ ನಾವು ಪೋಸ್ಟಿಂಗ್ ಹೋದಾಗ ಮಾಲ್ಪುರಲ್ಲಿ ನಮಗೆ ಫಸ್ಟ್ ಏನು ಗೊತ್ತಾಗಿದ್ದು, ಎಲ್ಲ ಮೀಡಿಯಾದವರು ಅಲರ್ಟ್ ಮಾಡ್ತಾ ಇದ್ದಾರೆ, ವಾರ ಆಗ್ತಾಯಿದೆ. ಮೀಡಿಯಾದವರು ಸ್ವಲ್ಪ ಮಾತು ಜಾಸ್ತಿ ಅಲ್ಲ. ನಮಗೆ ಆಗ ಏನು ಗೊತ್ತಾಗಿದೆ, ನಾವು TV ನೋಡ್ತಾ ಇರ್ತೇವೆ, ನಮ್ಮಷ್ಟಕ್ಕೆ ನಮ್ಮ ಕೆಲಸ ನಡೀತಾ ಇರ್ತದೆ, ನಮ್ಮ ಟ್ರೈನಿಂಗ್, ಏನು ಮಾಡಬೇಕು ಆರ್ಮಿಯವರು. ಆಗ ಒಮ್ಮೆ ನಮಗೆ ಮೆಸೇಜ್ ಬಂತು ಶಿವಸಾಗರದ್ದು ಕಮಾಂಡರ್ನಿಂದ, ಹೀಗೆ ನೀವು ರಾತ್ರಿ ನಮಗೆ ರೋಲ್ ಕಾಲ್ ಆಗ್ತದೆ, ರಾತ್ರಿ 6 ಗಂಟೆಗೆ. ಆ ರೋಲ್ ಕಾಲ್ ಮೆಸೇಜ್ ಬಂತು, ಮರುದಿನ ನೀವು ಕಾರ್ಗಿಲ್ಗೆ ಹೋಗಬೇಕು, ನೀವು ಈಗಲೇ ನಿಮ್ಮ
ಬೆಡ್ ಎಲ್ಲ ಕಟ್ಟಿ ರೆಡಿಯಾಗಿರಬೇಕು ಅಂತ ಹೇಳಿದ್ರು. ಹಾಗೆ ನಾವು ರಾತ್ರಿ ನಮ್ಮ ನಿದ್ರೆ ಇಲ್ಲ, ಹೋಗುವಂಥ ಚಟ, ಒಂದು ಹೋಗಬೇಕು, ಒಂದು ಉತ್ಸಾಹ, ಮುಂದೆ ಹೋಗಬೇಕು, ಯಾವಾಗ ಹೋಗುವ, ಈಗಲೇ ಹೋಗುವ ಅಂತ. ನಮಗೆ ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆರ್ಡರ್ ಬೈ ಆರ್ಡರ್. ಅಂದರೆ ನೀವು ಆ ಸಮಯದಲ್ಲಿ ಕಾರ್ಗಿಲ್ಗಿಂತ ಎಷ್ಟು ದೂರದಲ್ಲಿದ್ರಿ ಆಗ? ಅಲ್ಲಿಂದ 2 ದಿನ ಬೇಕು ಅಷ್ಟು ಅಲ್ಲಿ ಹೋಗಿ ಪ್ರಯಾಣಕ್ಕೆ. ನಮಗೆ ಆಗ ಗಾಡಿ ವೆಹಿಕಲ್, ನಮಗೆ ಫ್ಲೈಟಿನ ಇದು ಸೌಕರ್ಯ ಇರಲಿಲ್ಲ. ಏಕೆಂದ್ರೆ ನಾವು ಒಮ್ಮೆ ಅಟ್ಯಾಕ್ ಮಾಡುವಂಥ ಜನರಲ್ಲ, ಏಕೆಂದ್ರೆ ನಾವು ಅವ್ರಿಗೆ ಸಪೋರ್ಟೆಡ್ ಆಗಿ ಹೋಗುವಂಥ ಜನ. ಮುಂಚೂಣಿಯಲ್ಲಿರುವ ಸೇವೆಗೆ ಬೆಂಗಾವಲಾಗಿ ಸೇವೆ ಸಲ್ಲಿಸಿ. ಹೌದೌದು, ಹಾಗೆ ಹೋಗಬೇಕಾಗ್ತದೆ. ಆಗ ನಾವು ಏನು ಮರುದಿನ ಅದು ನಮಗೆ ರಾತ್ರಿ ಕಾಣುವ ಸಹ ಆಗುವುದಿಲ್ಲ, ಏಕೆಂದರೆ ರಾತ್ರಿ ಕಾಣುವ ನಮಗೆ ಇಲ್ಲ. ಏಕೆಂದರೆ ಅಲ್ಲಿ ಮಿಲಿಟೆಂಟ್ನವರು ಇರ್ತಾರೆ, ಉಗ್ರವಾದಿ ID ಬಸ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಕಾಣು ಹೋಗೋದು ಯಾವಾಗಲೂ ಬೆಳಿಗ್ಗೆ. ಅದಕ್ಕೆ ನಮ್ಮ ಹೋಗೋ ಕಂಪನಿ ನಮ್ಮಲ್ಲಿ 4 ಕಂಪನಿ ಇದ್ದಾರೆ. ಒಂದು ಫೀಲ್ಡ್ ಕಂಪನಿ 3, ಒಂದು ಫೀಲ್ಡ್ ಪಾರ್ಕ್ ಅಂತ ಇದೆ. ಅದರಲ್ಲಿ ನಾವು ಹೋಗುವಾಗ ಆ ಕಂಪನಿ ಎದುರು ಹೋಗುವಾಗ ಒಂದು QRT ಅಂತ ಇರ್ತದೆ, ಅದಕ್ಕೆ LMG ಫಿಟ್ ಮಾಡ್ತಾರೆ ಹಿಂದೆ. ಹಾಗೆ ಸಪ್ರೇಟ್ ಕಂಪನಿ ಮೂವ್ ಆಗಿ ನಾವು ಶ್ರೀನಗರಕ್ಕೆ ಹೋಗ್ತೇವೆ. ಅದು ಹೋಗುವಾಗ ಸಹ ನಮಗೆ ದಾರಿ ನೀವು ನೋಡಲಿಕ್ಕಿಲ್ಲ, ಅಂಥ ಡೆಪ್ತು. ಅದು ನಮ್ಮ ಆಗುಮೆ ಘಾಟಿಗೆ ಹೋಗ್ತೇವೆ. ನೀವು ಹೇಳ್ತೀರಿ 14 ಸರ್ಕಲ್ ಇದೆ ಆಗಿದೆ ಅಂತ, ಹೆದರಿಕೆ ಅಂಥ ಏರಿಯಾದಲ್ಲಿ ಹೋಗಬೇಕು. ಇದು ಅದಕ್ಕಿಂತ ಭಯಂಕರ ಬರ್ಪು ಅಂದರೆ ಹಿಮದ ಗಡ್ಡೆ, ದಾರಿ ಕಾಣುವುದಿಲ್ಲ. ಡೈರೆಕ್ಟ್ ಹಿಮವನ್ನು ನೋಡುವಂಥ ಪರಿಸ್ಥಿತಿ ಇರಲಿಲ್ಲ. ಏಕೆಂದರೆ ಡಿಸೆಂಬರ್ ನಾವು ಹೋಗುವಂಥ ಟೈಮಲ್ಲ, ಚಳಿ ಗಾಳಿ. ನಾವೇನು ಮೇಲೆ ಇಲ್ಲಿ ತನಕ ಎಂತ ಹೇಳ್ತಾರೆ ಕವರ್ ಹಾಕಿ ಕಟ್ಟಿಕೊಂಡು ಗಾಳಿ ಬರ್ತಾ ಇದೆ. ಏಕೆಂದರೆ ಬಸ್ಸಲ್ಲಿ ಗಾಡಿಲಿ ಹೋಗೋದು ನಮ್ಮದು ವೆಹಿಕಲ್, ಆರ್ಮಿ ಗಾಡಿ. ಹೋಗ್ತಾ ಇರುವಾಗ ನಾವು ಕೈಯಲ್ಲಿ ಎಷ್ಟು ಕೈ ಹಾಕಿಬಿಟ್ಟಿದ್ರೆ ಸಹ ನಮ್ಮ ಕೈ ಕೋಲ್ಡು, ಮಂಜುಗಡ್ಡೆ ಅದು ಆವಾದಿಂದ ನಮಗೆ ಸೂಜಿಯಲ್ಲಿ ಕೂತಿದ್ದಾಗೆ ಅನುಭವ, ನೋವು ಮನಸ್ಸಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಆಗ್ತದೆ, ಆದರೆ ಏನು ವಾರಿಗೆ ಹೋಗಲೇಬೇಕು, ಅಟೆಂಡ್ ಮಾಡಬೇಕಂದ್ರೆ ನಮಗೆ ಛಲ ಇತ್ತು ಆ ಟೈಮಲ್ಲಿ. ಹೋದೆವು. ಒಂದು ದಿನ ಶ್ರೀನಗರಕ್ಕೆ ಹೊರಟಾದೆವು. ನಮಗಲ್ಲಿ ಟ್ರಾನ್ಸ್ಮಿಷನ್ ಕಂಪನಿ ಇದೆ, ಟ್ರಾನ್ಸ್ಮಿಷನ್ ಅಂತ ನಮಗೆ ಸೌಕರ್ಯ ಇರಲಿಕ್ಕೆ ಅದೊಂದು ಆ ಜಾಗಕ್ಕೆ ನಾವು ಹೋಗ್ಬೇಕು. ಬೇರೆ ಕಡೆಯಲ್ಲಿ ಹೋಗುವ ನಿಮ್ಮ ಸೇನೆಯವರಿಗೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲ ಅಲ್ಲಲ್ಲಿ ಇರ್ತದೆ. ಅಲ್ಲಿ ಊಟಕ್ಕೆ ಆಗಲಿ ನಿದ್ರೆ ಮಾಡುವಂಥ ವ್ಯವಸ್ಥೆ, ಒಂದು ಫ್ಯಾಮಿಲಿ ಹೇಗೆ ಇರ್ತದೆ ಮನೆಯಲ್ಲಿ ಹಾಗೆ ಒಂದು ಗೆಸ್ಟ್ ರೂಮ್ ಥರ. ಅಲ್ಲಿ ಒಂದು ದಿನ ನಿಂತೆವು. ಮರುದಿನ ಅಲ್ಲಿಂದ ನಮ್ಮದು ಲೋಡಿಂಗ್ ಆಯಿತು. ನಮ್ಮ ಬೆಡ್ ನಮಗೆಲ್ಲ ಪೋಚಸ್ ಎಲ್ಲ ಇದ್ದಲ್ಲ, ನೀವು ನೋಡಿರ್ಬೋದು, ಬ್ಲಡ್ ಪ್ರೂಫು ಎದುರು ಒಂದು ಹಿಂದೆ ಒಂದು, ಅದು ಭಾರ ಪೋಚಸ್, 2 ಮ್ಯಾಗ್ಝಿನು, ಗಿರ್ನೆಟ್ ಎಲ್ಲ ಹಾಕಿ ಹೊರಡುವಾಗ ನಮ್ಮ ಭಾಷೆಯಲ್ಲಿ ಹೇಳುವಾಗ ಎಲ್ಲ ಗಂಟು ಮೂಟೆ ಹೊರಡುವುದು ಹೇಳಿಕೊಂಡು. ಆದರೆ ಅದರ ಅನುಭವ ನಿಮಗೆ ಅನುಭವಿಸಿದವರಿಗೆ ಗೊತ್ತಾ, ಅದರ ಭಾರ, ಅದರ ಆ ಒಂದು ವ್ಯವಸ್ಥೆಯನ್ನು ಹೊಂದಿಸಿಕೊಳ್ಳುವ ಒಂದು ಅವಸರ. ಹೌದು. ಬೆಡ್ ಎಲ್ಲ ನಾವು ಗಾಡೀಲಿ ಹಾಕ್ತೇವೆ, ಬೆಡ್ ಹಾಕ್ಬೋದು, ಅದು ಪೋಚಸ್ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ನಮಗೆ ಯಾವಾಗ ಇದಾಗ್ತದೆ ರೈಫಲ್, ಮದ್ದುಗುಂಡುಗಳು, ಆಹಾರ ಪದಾರ್ಥಗಳು ನಮ್ಮ ಕೈಲಿರ್ಬೇಕು. ಎಲ್ಲವೂ ನಿಮ್ಮ ವ್ಯವಸ್ಥೆ ಹತ್ತಿರ ಇರಬೇಕು ನಿಮಗೆ. ನಾವು ನೆನೆಸುದೇ ನಮ್ಮ ರೈಫಲ್ ನಮ್ಮ ಹೆಂಡತಿ ತರ, ನಮ್ಮ ಮಿಸಸ್ ಹೇಗಿರ್ತಾರೆ ಒಟ್ಟಿಗೆ ಹಾಗೆ ನಮ್ಮೊಟ್ಟಿಗೆ. ನಮಗೆ ಸೇಫ್ಟಿ ಅಂದ್ರೆ ಆ ರೈಫಲ್, ಮತ್ತೆ ಬೇರೆ ಏನಲ್ಲ. ಯಾವುದೇ ಕ್ಷಣದಲ್ಲಿ ಅಟ್ಯಾಕ್ ಆಗ್ತದೆ, ಒಟ್ಟಿಗೆ ನಮಗೆ ಇರುವುದೇ ನಮ್ಮ ಸೇಫ್ಟಿ ಆ ರೈಫಲ್. ಬೇರೆ ಯಾರು ನಾವು ನೆನೆಸುದು, ನಾವು ಭಾರತ ಮಾತಕ್ಕಾಗಿ ಹೊರಡುವವರು ನಮಗೆ ಏಮೇ ಇರೋದು. ಫ್ಯಾಮಿಲಿಯ ವಿಷಯ ನಮ್ಮ ಮಾತು ಬರೋದಿಲ್ಲ. ಆಗ ಹೋಗುದು ನಾವು ಅದಕ್ಕೆ ವಾರಿಗೆ ಅಂತ ಇದಕ್ಕಾಗಿ. ಅಲ್ಲಿ ಕಣ್ಣ ಮುಂದೆ ಒಂದೇ ಚಿತ್ರಣ ಇರ್ತದೆ, ಎದುರಿಗೆ ಸೈನಿಕರ ದಾಳಿ ಆಗಿದೆ, ಎದುರಾಳಿಗಳು ಬಂದಿದ್ದಾರೆ, ನಮ್ಮ ದೇಶಕ್ಕಾಗಿ ನಾವು ದೇಶವನ್ನು ಕಾಪಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲೆ. ಹೌದು. ಹಾಗೆ ಶ್ರೀನಗರದಿಂದ ಸೀತ ನಾವು ಹೋದೆವು ಇಲ್ಲಿಗೆ ಕಾರ್ಗಿಲ್ ಹತ್ರ. ನಮಗೆ ಮೇಲೆ ಹೋಗುವಂಥ ಚಾನ್ಸ್ ಸಿಕ್ಕಲಿಲ್ಲ. ಕೆಳಗೆ ನಾವು ಡಿಫೆನ್ಸ್ ಸಿಗಿದೆವು. ಡಿಫೆನ್ಸ್ ನಮ್ಮದು ಆರ್ಮಿ ಡಿಫೆನ್ಸ್ ನೀವು ನೋಡಿದ್ದೀರಾ ಇಲ್ಲ ಗೊತ್ತಿಲ್ಲ. 2 men ಟ್ರಂಚ್ಗಳಿದೆ. ಆ ಟ್ರಂಚಲ್ಲಿ ನಿಂತೆವು. ಬರ್ಫು, ಗಾಳಿ, ಆ ಗಾಳಿ ನೀವು ನೋಡಿದರೆ ನೀವು ಮಾಡಿದ್ದು. ನಾನು ಲೇಹ್ ಲಡಾಖಿಗೆ ಹೋಗಿದ್ದೆ. ಅಲ್ಲಿ ನಾವು ಇದು ಪರ್ಮನೆಂಟ್ ನಾವು ಈ ಕಾರ್ಗಿಲ್ ಅಟೆಂಡ್ ಇಲ್ಲ, ಈಗ ಮುಗೀತದೆ ವಾಪಸ್ಸು. ಅದೇ ಲೇಹ್ ಲಡಾಖಿಗೆ ಹೋದೆವು. ಅಲ್ಲಿ ಬರ್ಫನ್ನು ಡೈರೆಕ್ಟ್ ಇಟ್ಟು ನೋಡಬೇಕಂತಿಲ್ಲ. ನೀವು ಕೆಲವು ಟಿ ವಿಯಲ್ಲಿ ನೋಡಿರ್ಬೋದು, ಯಾವುದರಲ್ಲಿ ಇದರಲ್ಲೆಲ್ಲ. ಅದರಲ್ಲಿ ನಾವು ಕನ್ನಡಕ ಹಾಕ್ಬೇಕು, ಕಪ್ಪು ಕನ್ನಡಕ ನೋಡಿರ್ಬೋದು, ಕೆಲವು ಕಪ್ಪು ಕನ್ನಡಕ. ಡೈರೆಕ್ಟ್ ನೋಡಿದರೆ ನಿಮ್ಮ ಕಣ್ಣಿನ ಇದು ರೆಟಿನಾ ಅದು ಹೋಗ್ತದೆ, ಡ್ಯಾಮೇಜ್ ಆಗ್ತದೆ. ಅದಕ್ಕಾಗಿ ನಾವು ಕಪ್ಪು ಕನ್ನಡಕ ಹಾಕ್ತದೆ. ಅಂಥ ಏರಿಯಾ. ಮತ್ತು ಗಾಳಿ, ಆ ಶೀತ ಗಾಳಿ, ತಂಪು ಗಾಳಿ, ಅದು ಮುಖದನ್ನೆಲ್ಲ ಕಪ್ಪು ಮಾಡ್ತದೆ. ಈ ಏರಿಯಾ ಉಂಟಲ್ಲ ಅದೆಲ್ಲ ಕಪ್ಪು ಮಾಡ್ತದೆ. ಫ್ರಾಸ್ಟ್ ಬೈಟ್ ಅಂತ ಹೇಳ್ತಾರೆ. ಅದು ಭಯಂಕರ. ಆದಮೇಲೆ ಅಲ್ಲಿ ನಾಯಿಗಳ ಕಾಟ. ನಾಯಿಗಳನ್ನು, ಈ ನಾಯಿ ನಮ್ಮ ಊರಿನ ನಾಯಿ ಅಲ್ಲ, ಅಲ್ಲಿದೆ ಒಂದು ಬರ್ಪಿದ ನಾಯಿ ಇದೆ, ಅದು ಸಹ ಕಾಟ ಇದೆ. ಅದನ್ನೆಲ್ಲ ಆಟಿಸಿ ನಾವು ಕಾರ್ಗಿಲ್ ಇದಕ್ಕೆ ಹೋಗಿದ್ದೀವಿ. ಆತ್ಮೀಯ ವೀಕ್ಷಕ ಬಾಂಧವರೇ,
ಕಾರ್ಗಿಲ್ ವಿಜಯೋತ್ಸವ ದಿವಸದಿಂದ ಆಚರಣೆ ಆಗ್ತಾ ಇದೆ. ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ, ಇದರ ಹಿನ್ನೆಲೆ ಏನು ಎನ್ನುವಂತಹ ಒಂದು ವಿಶೇಷ ಮಾತುಕತೆಯನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಮಾತುಕತೆಯಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಕ್ಯಾಪ್ಟನ್ ಪ್ರಸಾದ್ GS ಇವರು ಈ ಮಾತುಕತೆಯಲ್ಲಿ ನಮಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಈಗ ಮತ್ತೆ ಮುಂದುವರಿಸ್ತಾ ಡಾಕ್ಟರ್, ಈಗ ಇದರ ಹಿನ್ನೆಲೆ ಕಾರ್ಗಿಲ್ ಯಾವ ರೀತಿಯಲ್ಲಿ ನಾವು ಅವರು ನೋಡಿದ್ದಾರೆ ಎಲ್ಲವನ್ನು ನಾವು ತಿಳ್ಕೊಂಡೆವು. ಈ ಕಾರ್ಗಿಲ್ ವಿಜಯೋತ್ಸವ ಯಾವ ರೀತಿಯಲ್ಲೆಲ್ಲ ಆಚರಣೆ ಆಗುತ್ತಾ ಇದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಹಲವಾರು ಕಡೆಗಳಲ್ಲಿ ನಡೆಸ್ತಾ ಇದ್ದಾರೆ. ಸಣ್ಣ ಸಣ್ಣ ಊರುಗಳಲ್ಲಿಯೂ ಸಹ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ, ಜನರಿಗೆ ಒಂದು ಪ್ರೇರೇಪಣೆ ನೀಡುವಂಥ ಕಾರ್ಯಗಳು ಹೆಚ್ಚು ಹೆಚ್ಚು ನಡೀತಾ ಇದೆ. ದೇಶದ ಎಲ್ಲೆಡೆ ಸಂಭ್ರಮದಿಂದ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಒಂದು ಕಾರ್ಗಿಲ್ ಸ್ಮಾರಕ ಅಂತ ಇದೆ. ಕಾರ್ಗಿಲ್ ಸೆಕ್ಟರ್ನಲ್ಲಿ ಕಾರ್ಗಿಲ್ ಸ್ಮಾರಕ ಅಂತ ಇದೆ. ಸಾಮಾನ್ಯವಾಗಿ ಟ್ರೆಡಿಷನ್ ಸಂಪ್ರದಾಯದಂತೆ ನಮ್ಮ ದೇಶದ ರಕ್ಷಣಾ ಸಚಿವರು, ಬಹುಶಃ ಇವತ್ತು ಬೆಳಿಗ್ಗೆ ನಮ್ಮ ರಕ್ಷಣಾ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿ ಹೋಗಿ ಅಲ್ಲಿ ಹುತಾತ್ಮರಾದವರು, ಈ ಯುದ್ಧದಲ್ಲಿ 527 ಜನ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ. ಮಾರ್ಟಿಯರ್ಸ್ ಅಂತ ಹೇಳ್ತಾರೆ, ಹುತಾತ್ಮರಾಗಿದ್ದಾರೆ. ಸುಮಾರು 1363 ಜನ ಸೈನಿಕರು ಗಾಯಗೊಂಡಿದ್ದಾರೆ. ಒಂದು 20,000 ಜನ ಈ ಸೈನಿಕರು ಯುದ್ಧದಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಒಂದು 20,000 ಜನ ಸೈನಿಕರನ್ನು ಮೊಬಿಲೈಸ್ ಮಾಡಿದ್ರಲ್ಲಿ 20,000 ಜನ ಅಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ 527 ಜನ ಹುತಾತ್ಮರಾಗಿದ್ದಾರೆ. ಇದು ಅಧಿಕೃತವಾಗಿ ಬಂದಂತಹ ಲೆಕ್ಕ. ಪಾಕಿಸ್ತಾನದವರು ಬಹಳಷ್ಟು ಮಂದಿ, ಅಧಿಕೃತವಾಗಿ 697 ಅಂತ ಹೇಳ್ತಾರೆ, ಬಟ್ 3,000-4,000 ಜನ ಸೈನಿಕರು ಸತ್ತಿದ್ದಾರೆ ಅಂತಲೂ ಪಾಕಿಸ್ತಾನದ ನ್ಯೂಸ್ ಪೇಪರ್ಗಳಲ್ಲಿ ವರದಿಯಾಗಿದೆ. ನಾವು ನಮ್ಮ ಭಾರತ ದೇಶದಲ್ಲಿ ಈ ಕಾರ್ಗಿಲ್ ಸ್ಮಾರಕಕ್ಕೆ ಹೋಗಿ ಅಲ್ಲಿ ಕಾರ್ಗಿಲ್ ಸ್ಮಾರಕ ಅಂತ ಇದೆ, ಅಲ್ಲಿ ಆ ಹುತಾತ್ಮರಿಗೆ ನೋಡಿ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ ನಮ್ಮ ರಕ್ಷಣಾ ಸಚಿವರು. ಅದೇ ರೀತಿ ನಮ್ಮ ಇಂಡಿಯಾ ಗೇಟ್ನಲ್ಲಿ ಅಮರ್ ಜವಾನ್ ಜ್ಯೋತಿ ಅಂತ ಹೇಳಿ ಒಂದು ಸ್ಮಾರಕ ಇದೆ. ಅಲ್ಲಿ ಎಲ್ಲ ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅವರ ಹೆಸರು ಇರುವಂಥ ಒಂದು ಫಲಕಗಳಿದೆ. ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಜಿಯವರು ಅಲ್ಲಿ ಅವರಿಗೆ ಒಂದು ಪುಷ್ಪ ನಮನ ಸಲ್ಲಿಸಿ ಅವರಿಗೆ ಗೌರವ ಸಲ್ಲಿಸುವುದು. ಈ ರೀತಿ ಮಾಡುವುದರಿಂದ ಜನರಿಗೆ ಒಂದು ಸಂದೇಶ ತಲುಪ್ತದೆ. ದೇಶಕ್ಕಾಗಿ ಜೀವ ತೆತ್ತಂತಹ ಮಹಾನ್ ಈ ಹುತಾತ್ಮರನ್ನು ನಾವು ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿದಿನವೂ ನಾವು ನೆನೆಸ್ಕೊಳ್ಬೇಕು. ಪ್ರತಿದಿನವೂ ಅವರು ಮಾಡಿದ ದೇಶಕ್ಕಾಗಿ ಮಾಡಿದ ಸೇವೆಯನ್ನು ಸ್ಮರಿಸಬೇಕು. ಆ ಮೂಲಕ ನಾವು ಸಹ ದೇಶಕ್ಕಾಗಿ ಕಿಂಚಿತ್ ಸೇವೆ ಮಾಡುವಂತಹ ಒಂದು ಪ್ರೇರಣೆ ನಮಗೆ ಬರಬೇಕು ಅಂತ ಉದ್ದೇಶದಿಂದ ಈ ರೀತಿಯ ಆಚರಣೆಯನ್ನು ನಾವು ಮಾಡುವಂಥದ್ದು. ನಮ್ಮ ಜಿಲ್ಲೆಯಲ್ಲಿಯೂ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಕದ್ರಿಯ ಒಂದು ಹುತಾತ್ಮ ಸ್ಮಾರಕದಲ್ಲಿ ಆಗ್ತಾ ಇದೆ. ಈಗ ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳುವಾಗ ಕಾರ್ಗಿಲನ್ನು ಹತ್ತಿರದಿಂದ ಕಂಡವರು, ನೀವು ಅವರಿಗೆ ಬೆಂಬಲವಾಗಿ ಸೇನೆಗೆ ಹತ್ತಿರವಾಗಿ ನಿಂತವರು, ಅಲ್ಲಿ ನಿಮಗೆ ಯಾವೆಲ್ಲ ಅನುಭವಗಳಾಗಿದೆ ಆ ಯುದ್ಧದ ಸಂದರ್ಭದಲ್ಲಿ? ಸಂದರ್ಭ ಅಂದರೆ ನಾನು ಯುದ್ಧಕ್ಕಂತ ಓದೋದು ಹೊರತು ಯುದ್ಧ ಮಾಡಲಿಲ್ಲ, ಹೌದಲ್ಲ. ನಾನು ಹೋಗಿದ್ದೇನೆ ಹೊರತು ಯುದ್ಧ ಮಾಡಲಿಲ್ಲ. ಅವ್ರಿಗೆ ಸಪೋರ್ಟ್ ಆಗಿ ನಿಂತದ್ದು ಹೊರತು ಅಂದರೆ ನಿಮಗೆ ಅವಕಾಶ ಸಿಗಲಿಲ್ಲ. ಏಕೆಂದರೆ ಅಂಥ ಸೌಕರ್ಯ ಇನ್ಫಂಟ್ರಿ ಅವರಿಗೆ ಸಿಕ್ಕಿತ್ತು. ಏಕೆಂದರೆ ನಾವು ಸಹ ಹೋಗ್ಲಿಕ್ಕೆ ತಯಾರ, ಎಲ್ಲಿಗೆ ಸಹ ನಾವು ಗೌರ್ಮೆಂಟ್ ನಮಗೆ ಆರ್ಡರ್ ಬಂದ ಕೂಡ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದರೆ ಕೆಲವು ಅಡೆತಡೆ ಉಂಟು. ಏಕೆಂದರೆ ಅಲ್ಲ, ಒಂದು ಪದ್ಧತಿ, ಮುಂಚೂಣಿ ಒಂದು ತಂಡ, ಅದಕ್ಕೆ ಹಿನ್ನೆಲೆ ಆಗಿ ಇನ್ನೊಂದು ತಂಡ, ಮತ್ತೊಂದು ತಂಡ, ಹಾಗೆ ಎಲ್ಲರದಲ್ಲಿ ಸಾಮೀಲಾಗಿರ್ತಾರೆ. ಎಲ್ಲ ಯೂನಿಟ್ನವರು ಅದಕ್ಕೆ ಸಾಮೀಲಾಗಿರ್ತಾರೆ. ಏಕೆಂದರೆ ವಾರಿಗೆ ಹೋದ ಕೂಡಲೇ ಎಲ್ಲ ಯೂನಿಟ್ನವರು ನಿದ್ರೆ ಮಾಡದಿರ್ತಾರೆ. ಅದಕ್ಕಾಗಿ ನಾನು ಹೋಗ್ತೇನೆ, ನಮ್ಮ ಯೂನಿಟ್ ಹೋಗ್ತೇವೆ, ನಾವು ಹೋಗ್ತೇವೆ ಅಂತ ಒಂದು ಅವರಿಗೆ ಒಂದು ಪ್ರೋತ್ಸಾಹ. ನಮ್ಮ ಹೋಗಲೇಬೇಕು, ನಾವು ಹೋಗಬೇಕು, ನಮ್ಮ ಹೆಸರು ಇದಾಗಬೇಕು, ಅವನ ಯೂನಿಟ್ನ ಹೆಸರು. ಈಗ ಕೆಲವು ಹೇಳ್ತಾರಲ್ಲ, ನಮ್ಮ ಹೆಸರು ಯೂನಿಟ್ನ ಹೆಸರು ಬರುತ್ತದೆ, ನಮ್ಮ ಒಂದು ಹೆಮ್ಮೆ ಬರ್ತದೆ. ನಾವು ತೀರ ಹೋದ್ರೆ ಸಹ ನಮಗೆ ಹೆಮ್ಮೆ ಇರೋದು ಯೂನಿಟ್ನ ಹೆಸರು ಬರ್ತದೆ, ದೇಶಕ್ಕಾಗಿ ಜೀವ ಕೊಟ್ಟಿದ್ದೇವೆ ಅಂತ. ಅದೊಂದು. ಸೆಕೆಂಡ್, ನಾವು ಹೋದಾಗ ಇಂಥ ಹಿಲ್ಸ್ ಇಲ್ಲಿ ಹೇಗಿದ್ರೆ ಅಂದರೆ 19,000 ಫೀಟ್ ಮೇಲೆ ಎತ್ತರ. ಅದು ಹೋಗ್ಲಿಕ್ಕಾದರೆ ನಾವು ನಾರ್ಮಲ್ ಗುಡ್ಡೆ ಹತ್ತೋದು, ನಮ್ಮ ಕುಂಪದಾಗ ಹೋಗ್ತಾರೆ, ಕುಂಪದಲ್ಲಿ ಹತ್ತುವಾಗ ನಮಗೆ ಉಸಿರು ಕಟ್ತದೆ. ಅಂಥ ಇರೋದ್ರಲ್ಲಿ ನಮಗೆ ಆಮ್ಲಜನಕ ಕಮ್ಮಿ. ಏಕೆಂದರೆ ಅಲ್ಲಿ ಮರ ಗಿಡಗಳು ಕಮ್ಮಿ ಇಲ್ಲ. ಒಳ್ಳೆ ಗುಡ್ಡ ಕಾಡಂತಿಲ್ಲ, ಗುಡ್ಡೆ ಅಂದರೆ ಮರಗಳೇ ಇಲ್ಲ ಅಲ್ಲಿ. ಮಂಜಿನ ಆವರಣ ಅಂತ ಒಂದು ಪರ್ವತ, ಕಡಿದಾದ ಪ್ರದೇಶ. ಅದಕ್ಕೆ ಹತ್ತು ಬೇಕಂದ್ರೆ ನೀವು ಸ್ವಲ್ಪ ನಡೀತಾರೆ ಸಹ ನಿಮಗೆ ಉಸಿರು ಕಾಟುವಂಥ ತೊಂದರೆ, ಮೂಗಿನಲ್ಲಿ ಇಂಥ ಇದಿಲ್ಲ. ಹೇಗೆ ಗಿಡದ ಇದಿಲ್ಲ, ಅದು ಆಮ್ಲಜನಕ ನಮಗೆ ಕೊಡಬೇಕಾದ್ರೆ ನಮಗೆ ಆಮ್ಲಜನಕ ಬೇಕಾದ್ರೆ ಮರ ಗಿಡಗಳು ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಎಂಥ ಮಾರ್ರೆ, ಇಂಥ ಕಷ್ಟಪಟ್ಟು ಆದಷ್ಟು ನಾವು ಇಂಡಿಯಾವನ್ನು ಜಯಿಸಿ ತಂದಿದ್ದೇವೆ,
ಕೆಲವರು ಹೇಳುವಂಥ ಇದು ಇದೆ. ನಮಗೆ ಒಳ್ಳೆ ಗೌರವ, ನನಗೆ ಚಾನ್ಸ್ ಸಿಕ್ಕಿಲ್ಲ ನಿಮಗದು ಸಿಕ್ಕಿತ್ತು. ಕೆಲವರು ನಿಮಗದು ಹೋಗುವಂಥ ಪುಣ್ಯ ಬಂತು ನಮಗೆ ಅದು ಸಹ ಸಿಕ್ಕಿಲ್ಲ. ಈಗ ನೋಡಿದ ಕಾರ್ಗಿಲ್ ಭಯಂಕರ ಇಂಪ್ರೂವ್ಮೆಂಟ್ ಆಗಿದೆ ಮೊದಲಿದ್ದಕ್ಕಿಂತ. ಹಾಗೆಯೇ ನಾವು ಸಹ ಈಗ ಚೈನಾ ಬಾರ್ಡರ್ ಸಹ ಕೆಲಸಕ್ಕೆ ಮಾಡಿ ಹೋಗಿದ್ದೇವೆ. ಅಲ್ಲಿ ಸಹ ನಾವು ಎಂತೆಲ್ಲ ಮಾಡಬೇಕು ಗೌರ್ಮೆಂಟ್ ಆಗಲಿ. ಅಂತೂ ಕಾರ್ಗಿಲ್ನ ಒಂದು ನೇರ ಅನುಭವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಡಾಕ್ಟರ್, ಈಗ ಕಾರ್ಗಿಲ್ ಅಂತ ಹೇಳುವಾಗ ಇದರಲ್ಲಿ ಹುತಾತ್ಮರಾದವರು ತುಂಬ ಮಂದಿ ಇದ್ದಾರೆ. ಅದರಲ್ಲಿ ಅವರಿಗೆ ಬೇರೆ ಬೇರೆ ಪರಮವೀರ ಚಕ್ರ, ಇದೊಂದು ಅಂಥವರ ಬಗ್ಗೆ ಹೇಗೆ? ನೋಡಿ, ಕಾರ್ಗಿಲ್ ಅಂತಾರೆ ನೆನಪಾಗುವುದು ನಮಗೆ ಗ್ಯಾಲೆಂಟ್ರಿ ಅವಾರ್ಡ್ಸ್. ನಮ್ಮ ದೇಶದಲ್ಲಿ ಸೈನಿಕರಿಗೆ ಸಿಗುವಂಥ ಅತ್ಯುನ್ನತ ಅವಾರ್ಡ್ ಅಂದರೆ, ಪರಮೋಚ್ಚವಾದಂಥ ಅವಾರ್ಡ್ ಅಂದರೆ ಪರಮವೀರ ಚಕ್ರ ಅಂತೇಳಿ. ಅದರ ನಂತರ ಮಹಾವೀರ ಚಕ್ರ ಇದೆ, ವೀರಚಕ್ರ ಅಂತ ಬೇರೆ ಬೇರೆ ಪ್ರಶಸ್ತಿಗಳು ಇದೆ. ಒಬ್ಬ ಸೈನಿಕನಿಗೆ ಅವನಿಗೆ ಪರಮವೀರ ಚಕ್ರ ಪದವಿ ಸಿಕ್ಕಿದರೆ ಅತ್ಯುನ್ನತವಾದಂಥ ಪ್ರತಿಯೊಬ್ಬ ಸೈನಿಕನು ಕಾಣುವ ಕನಸು, ನಾನು ದೇಶಕ್ಕಾಗಿ ಜೀವ ಕೊಡಬೇಕು, ನನಗೆ ಪರಮವೀರ ಚಕ್ರ ಸಿಗಬೇಕು ಅಂತ ಹೇಳುವ ಒಂದು ಭಾವನೆ ಸೈನಿಕರಲ್ಲಿ ಇರ್ತದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಯಾಕೆಂದರೆ ಅದಕ್ಕಿಂತ ಮಿಗಿಲಾದಂಥ ಒಂದು ದೇಶ ಸೇವೆ ಯಾವುದೇ ಇಲ್ಲ. ಇಷ್ಟರವರೆಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 1947ರಿಂದ 2018ರವರೆಗೆ ಭಾರತ ಸರ್ಕಾರದಿಂದ 21 ಬಾರಿ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದು ಎಲ್ಲ ಯುದ್ಧದಲ್ಲಿ ಜೀವ ತೆತ್ತಂತಹ ಎಲ್ಲ ಹುತಾತ್ಮರಾದವರಿಗೆ ಕೊಟ್ಟಂಥ ಅವಾರ್ಡು. ಒಬ್ಬರಿಗೆ ಮಾತ್ರ ಇದೇ ಕಾರ್ಗಿಲ್ ವಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಗ್ರೆನೇಡಿಯರ್ ಯೋಗೇಂದರ್ ಸಿಂಗ್ ಯಾದವ್ ಅವರಿಗೆ, ಅವರು ಈ ಕಾರ್ಗಿಲ್ ವಾರಲ್ಲಿ ಗೆದ್ದು ಅವರು ಬದುಕಿ ಉಳಿದು ಬಂದಿದ್ದಾರೆ. ಬಹುಶಃ ಮಂಗಳೂರಿಗೆ ಸಹ ಕಳೆದ 2 ವರ್ಷಗಳ ಹಿಂದೆ ಬಂದಿದ್ದರು. ಅವರಿಗೆ ಸಹ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ 4 ಜನರಿಗೆ, ಬ್ರಿಗೇಡಿಯರ್ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂಥೇಳಿ, ಮತ್ತು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ಮತ್ತು ರೈಫಲ್ಮ್ಯಾನ್ ಸಂಜೀವ್ ಕುಮಾರ್, ಮತ್ತು ಬ್ರಿಗೇಡಿಯರ್ ಯೋಗೇಂದರ್ ಸಿಂಗ್ ಯಾದವ್ ಅಂಥೇಳಿ 4 ಜನರಿಗೆ ಈ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ನಮ್ಮ ಭಾರತ ದೇಶ ಅವರನ್ನು ಗೌರವಿಸಿದೆ. ಅದರ ಜೊತೆಗೆ 9 ಜನರಿಗೆ ಮಹಾವೀರ ಚಕ್ರ ಅಂಥೇಳಿ, 55 ಜನರಿಗೆ ವೀರಚಕ್ರ ಪ್ರಶಸ್ತಿಯನ್ನು ಈ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ತೆತ್ತಂಥವರಿಗೆ ಈ ಪ್ರಶಸ್ತಿಯನ್ನು, ಈ ಗ್ಯಾಲೆಂಟ್ರಿ ಅವಾರ್ಡನ್ನು ನೀಡಿದೆ. ಈ 4 ಹುತಾತ್ಮರ ಬಗ್ಗೆ 4 ಮಾತು ಹೇಳಲೇಬೇಕು ನಾನು. ಯಾಕೆಂದರೆ ಅವರು ಮಾಡಿದಂಥ ಸೇವೆ ಅವರು ನಮ್ಮ ಇವತ್ತಿನ ಯುವಕರಿಗೆ ಸ್ಫೂರ್ತಿಯಾಗಬೇಕು. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಯುವಕರು ರೋಲ್ ಮಾಡೆಲ್ ಆಗಿ ಕಾಣುವಂಥದ್ದು ಅಮೀರ್ ಖಾನ್, ಸಲ್ಮಾನ್ ಖಾನ್ ಅಂಥವರು. ನಮಗೆ ನಿಜವಾಗಿ ರೋಲ್ ಮಾಡೆಲ್ ಆಗಿರಬೇಕಾಗಿದ್ದು, ಈಗ ಎಷ್ಟೇ ಸಣ್ಣ ಮಕ್ಕಳ ಹತ್ರ ಕೇಳಿದರೆ ಅವರಿಗೆ ಸಚಿನ್ ತೆಂಡೂಲ್ಕರ್ ಗೊತ್ತು, ವಿರಾಟ್ ಕೊಹ್ಲಿ ಗೊತ್ತು, ಸಲ್ಮಾನ್ ಖಾನ್ ಗೊತ್ತು. ಅವರಿಗೆ ಗೊತ್ತಿರಬೇಕಾದ್ದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಅವರು ನಮ್ಮ ದೇಶದ ರೋಲ್ ಮಾಡೆಲ್. 1974ರಲ್ಲಿ ಬಹುಶಃ ಸೆಪ್ಟೆಂಬರ್ 9ರಲ್ಲಿ ಅವರು ಹುಟ್ಟಿದರು. ಅದು ಪಾಲಂಪುರ ಅಂತೇಳಿ ಹಿಮಾಚಲ್ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದರು. ತಂದೆ ತಾಯಿ ಇಬ್ಬರು ಸಹ ಸರ್ಕಾರಿ ಶಾಲೆಯ ಶಿಕ್ಷಕರು. ಅವನು ತುಂಬ ಟ್ಯಾಲೆಂಟೆಡ್ ಹುಡುಗ. 24ನೇ ವಯಸ್ಸಿಗೆ ಅವರು ಭಾರತ ಸೇನೆಗೆ ಸೇರಿ 1997ರಲ್ಲಿ ಸೇರಿದ್ದು. ಸೇರಿ 2 ವರ್ಷದಲ್ಲಿ ಅವರು ನಮ್ಮ ಈ ಕಾರ್ಗಿಲ್ ಯುದ್ಧ ನಡೆಯಿತು. ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಷ್ಟು ಅತ್ಯಂತ ಪರಾಕ್ರಮಿ ಅಂದರೆ, ಅವ್ರನ್ನ ಪಾಕಿಸ್ತಾನ ಸೇನೆಯವರು ಶೇರ್ ಶಾ ಅಂತ ಕರೀತಾಯಿದ್ರು. ಪಾಕಿಸ್ತಾನ ಅಟ್ಯಾಕ್ ಆದಾಗ ಇವರು, ಈ 24 ವರ್ಷದ ಒಬ್ಬ ತರುಣ ಹುಡುಗ ಮುಂದೆ ಹೋಗಿ ಯುದ್ಧದಲ್ಲಿ ಲೀಡ್ ಮಾಡಿಕೊಂಡು ಕ್ಯಾಪ್ಟನ್ ಆಗಿ ನಮಗೆ ಭಾರತಕ್ಕೆ ಜಯ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡಿ ತನ್ನ ಜೀವವನ್ನೇ ಕಳ್ಕೊಂಡ. ಬಹುಶಃ ಅವರಿಗೆ ಮದುವೆ ಎಂಗೇಜ್ಮೆಂಟ್ ಆಗಿತ್ತು. ಸೊ ಅವರ ಪ್ರೇಯಸಿ ಬಹುಶಃ ಮದುವೆ ಆಗುವ ಮೊದಲೇ ಇದು ವಿಧವೆಯಾಗಿ ಅಂತ ಒಂದು ದೌರ್ಭಾಗ್ಯ ಬಂದಿತ್ತು. ಅವರು ಟೈಗರ್ ಹಿಲ್ಸನ್ನು ಕ್ಯಾಪ್ಚರ್ ಮಾಡಿದರು. ಇದು ಮೇ 5ಕ್ಕೆ ಆರಂಭವಾದಂಥ ಯುದ್ಧ ಜುಲೈ 4ಕ್ಕೆ ಟೈಗರ್ ಹಿಲ್ಸ್ ಅಂದರೆ ಒಂದು ಕಡಿದಾದವಾದಂಥ ಸ್ಟೀಪ್ ಆದ ಪ್ರದೇಶ. 18,000 ಎತ್ತರ, ಸಮುದ್ರ ಮಟ್ಟದಿಂದ ಎತ್ತರ ಇರುವಂಥದ್ದು, -30 -40 ಡಿಗ್ರಿ ಇರುವಂತಹ ಒಂದು ಉಸಿರಾಡಲಿಕ್ಕೆ, ಈಗ ತಾನೇ ತಾವು ಹೇಳಿದ್ರಿ, ಕಷ್ಟವಾಗುವಂಥ ಪ್ರದೇಶ. 70-80 ಡಿಗ್ರಿ ಆ್ಯಂಗಲ್ ಇರುತ್ತೆ. ಅಂಥ ಕಡಿದಾದ ಪ್ರದೇಶಗಳನ್ನೇ ಹತ್ತಿಕೊಂಡು ಹೋಗಬೇಕು. ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನದ ಸೈನಿಕರು ಆ ಕಡೆಯಿಂದ ಆಲ್ರೆಡಿ ಇದ್ದಾರೆ. ಅವರನ್ನು ಎದುರಿಸಿಕೊಂಡು ಇವರು ಹೋಗಬೇಕು. ಈ ಯುವಕ, 24ರ ವಯಸ್ಸಿನ ಯುವಕ, ಇನ್ನೂ ಚಿಗುರು ಮೀಸೆಯ ಹುಡುಗ ಮೇಲೆ ಹೋಗಿ ಅವರನ್ನು ಕೊಂದು ಈ ಟೈಗರ್ ಹಿಲ್ಸನ್ನು ಕ್ಯಾಪ್ಚರ್ ಮಾಡಿ, ನನಗಿನ್ನೂ ನೆನಪಿದೆ, 1999ರಲ್ಲಿ ನಾನು ಚಿಕ್ಕ ಹುಡುಗ, ಟಿ ವಿನಲ್ಲೆಲ್ಲ ಬರ್ತಾಯಿತ್ತು. ಟಿ ವಿನಲ್ಲಿ ಇಂಗ್ಲೀಷ್ ಚಾನೆಲ್ಗಳಲ್ಲಿ ಬರ್ತಾಯಿತ್ತು. ಆವಾಗ ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದರು,
ಖುಷಿ ಆಯ್ತಾ ನನಗೆ ಅಂತೇಳಿ. ಆಗ ಅವನು ಹೇಳ್ದ, ನನಗೆ ಇನ್ನೂ ಖುಷಿ ಆಗಲಿಲ್ಲ, ಏ ದಿಲ್ ಮಾಂಗೆ ಮೋರ್ ಅಂತೇಳಿ, ನನಗೆ ಇನ್ನೂ ಮಾಡಬೇಕು. ಇನ್ನೊಂದು ಈಗ ಹೇಳಿದ್ರಲ್ಲ 4190 5140 ಅಂತ ಬೇರೆ ಬೇರೆ ಶಿಖರಗಳಿದೆ, ಟೋಲೋಲಿಂಗ್ ಅಂತ ಇದೆ, ಟೈಗರ್ ಹಿಲ್ಸ್ ಅಂತ ಇದೆ, ಬೇರೆ ಬೇರೆ ಒಂದು 20-30 ದೊಡ್ಡ ದೊಡ್ಡ ಕಡಿದಾದ ಶಿಖರಗಳಿದೆ. ಅದನ್ನು ಒಂದೊಂದನ್ನೇ ಕ್ಯಾಪ್ಚರ್ ಮಾಡಿಕೊಂಡ್ರೆ, ಈ ಟೋಲೋಲಿಂಗ್ ಅನ್ನೋ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅದು ಬಹಳ ಎತ್ತರವಾದಂತಹ ಒಂದು ಶಿಖರ. ಅದರ ಕ್ಯಾಪ್ಚರ್ ಮಾಡಿದರೆ ಸುಮಾರು 200 ಕಿಲೋಮೀಟ್ರ್ವರೆಗೆ ಲೈನ್ ಆಫ್ ಕಂಟ್ರೋಲಿನ ಎಲ್ಲವನ್ನು ನೋಡಲಿಕ್ಕಾಗತ್ತೆ, ಅಲ್ಲಿಂದ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಅನ್ಫಾರ್ಚುನೇಟ್ಲಿ ಈ ಟೋಲೋಲಿಂಗನ್ನು ಪಾಕಿಸ್ತಾನದವರು ಕ್ಯಾಪ್ಚರ್ ಮಾಡಿದರು, ಲೈನ್ ಆಫ್ ಕಂಟ್ರೋಲಿಂದ ಈಚೆ ಬಂದರು. ಸೊ ಅದರಿಂದ ನಮ್ಮ ಎಲ್ಲ ಈ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಜನ ತೀರ್ ಹೋಗಿದ್ದಾರೆ, ಅರ್ಧಕ್ಕರ್ಧ ಜನ ಪ್ರಾಣಹಾನಿಯಾಗಿರೋದು ಆ ಟೋಲೋಲಿಂಗನ್ನು ಕ್ಯಾಪ್ಚರ್ ಮಾಡುವಲ್ಲಿ. ಈ ನಮ್ಮ ವಿಕ್ರಮ್ ಬಾತ್ರಾ ಅವರು ಟೈಗರ್ ಹಿಲ್ಸಿಗೆ ಒಬ್ಬನೇ ಒಂದು 8 ಜನರ ಜೊತೆ ಹೋಗಿ ಅವರನ್ನು ಕ್ಯಾಪ್ಚರ್ ಮಾಡಿ, ಅವರನ್ನು ಪಾಕಿಸ್ತಾನಿಯರನ್ನು 30 ಜನ ಸೈನಿಕರನ್ನು ಕೊಂದು, ಏ ದಿಲ್ ಮಾಂಗೆ ಮೋರ್, ಪುನಃ ನನಗೆ ಹೋಗಬೇಕು ಅಂತ ಹೇಳುವ ಒಂದು ಹುಮ್ಮಸ್ಸಿನಿಂದ ಹೋದ. ಜುಲೈ 8ಕ್ಕೆ ಪುನಃ ಇನ್ನೊಂದು ಶಿಖರವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದಾಗ ಅವರ ಎದೆಗೆ 4 ಗುಂಡು ಬಿದ್ದು ಪಾಪ ದೇಶಕ್ಕಾಗಿ ಹುತಾತ್ಮರಾದ. ಈ ವಿಕ್ರಮ್ ಬಾತ್ರಾ ಅವರ ತಾಯಿ ಎಷ್ಟು ಒಂದು ಪರಿಣಾಮಕಾರಿಯಾಗಿ ಅದನ್ನು ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಅಂದರೆ, ಅವರ ಸಾಮಾನ್ಯವಾಗಿ ಅವರು ಆ್ಯಕ್ಚುಲಿ ಹೋಳಿಗೆ ರಜೆ 18 ತಿಂಗಳ ಕಾಲ ಕೆಲಸ ಮಾಡಿ ಮನೆಗೆ ಬರಬೇಕಿತ್ತು. ರಜೆಯಲ್ಲಿ ಹೋಳಿಗೆ ಬಂದಿದ್ದಾಗ ಇವರಿಗೆ ಮೆಸೇಜ್ ಬಂತು, ಈ ಥರ ವಾರ್ ಶುರುವಾಗಿದೆ, ಬರಬೇಕು ಅಂತೇಳಿ. ಹೋಗುವಾಗ ಒಂದು ಮಾತು ಹೇಳಿದ, ಅಮ್ಮ ನಾನು ಬರುವಾಗ ನಮ್ಮ ಭಾರತ ಧ್ವಜವನ್ನು ಹಾರಿಸ್ಕೊಂಡು ಬರ್ತೇನೆ, ಇಲ್ಲಾಂದರೆ ಅದರಲ್ಲಿ ಸುತ್ತಿಕೊಂಡು ನನ್ನ ಹೆಣ ಬರ್ತದೆ ಅಂತೇಳಿ ಹೇಳಿ ಹೋಗಿದ್ದ. ಒಬ್ಬನೇ ಮಗ ತಾಯಿಗೆ. ಆ ತಾಯಿ ಹೆಣ ಬಂದಾಗ ಹುತಾತ್ಮರಾದವರನ್ನು ಸಾಮಾನ್ಯವಾಗಿ ಅವರನ್ನು ಭಾರತದ ತ್ರಿವರ್ಣ ಧ್ವಜದಲ್ಲಿ ಅದನ್ನು ಸುತ್ತಿ ಅವರು ಕವರ್ ಮಾಡ್ಕೊಂಡು ತರ್ತಾರೆ. ತಂದಾಗ ಆ ತಾಯಿ ಈ ಮಗುವಿನ ಹೆಣವನ್ನು ನೋಡಿ ಹತ್ಬಿಟ್ರಂತೆ. ಆಗ ಪಕ್ಕದವರು ಕೇಳಿದರು, ನೀವು ಯಾಕೆ ಅಳ್ತಾ ಇದ್ದೀರಾ ಅಂತೇಳಿ. ಆ ತಾಯಿ ಒಂದು ಮಾತು ಹೇಳಿದರು, ನನಗೆ ಬಹುಶಃ ಇಮೋಷನಲ್ ಆಗ್ತೀನಿ ನಾನು ಹೇಳುವಾಗ, ನನಗೆ ಇನ್ನೊಂದು ಮಗ ಇದ್ದಿದ್ದರೆ, ನನಗೆ ಒಬ್ಬನೇ ಮಗ ಅದಕ್ಕೆ ನಾನು ಅಳ್ತಾ ಇದ್ದೇನೆ, ಇನ್ನೊಂದು ಮಗ ಇದ್ದಿದ್ದರೆ ಅವನನ್ನು ನಾನು ಸೇನೆಗೆ ಕಳಿಸ್ತಾ ಇದ್ದೆ ಅಂತೇಳಿ ಅಷ್ಟು ಒಂದು ಭಾವನಾತ್ಮಕವಾಗಿ ಆ ತಾಯಿ ಹೇಳಿದರು. ಅಂಥ ತಾಯಿ ಇವತ್ತು ಭಾರತದಲ್ಲಿ ಲಕ್ಷಗಟ್ಟಲೆ ಇದ್ದಾರೆ. ಅಂಥ ತಾಯಂದರು ಇರುವುದ ಕಾರಣದಿಂದಲೇ ನಮಗೆ ಬಹುಶಃ ಈಗ ತಾನೇ ಇವರು ಹೇಳಿದರು, ಪಾಕಿಸ್ತಾನ ನಮಗೆ ಲೆಕ್ಕವೇ ಅಲ್ಲ ಅಂತ. ಇಂಥ 100 ತಾಯಂದರು ಇದ್ದಾರೆ. ವಿಕ್ರಮ್ ಬಾತ್ರಾನಂಥ ಒಂದು ಅತ್ಯಂತವಾದ ಶೌರ್ಯವಂತ ವ್ಯಕ್ತಿಗಳನ್ನು ನೀಡಿದ ತಾಯಂದಿರು ಇರುವ ಕಾರಣವೇ ಬಹುಶಃ ನಮ್ಮ ಭಾರತ ಸೇಫ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇದು ವಿಕ್ರಮ್ ಬಾತ್ರಾ ಅವರು 24ರಲ್ಲಿ ದೇಶಕ್ಕಾಗಿ ಜೀವ ತೆತ್ತಂಥ ಒಂದು ವ್ಯಕ್ತಿಯ ಒಂದು ಕಿರುಪರಿಚಯ. ಅವರಿಗೆ ಪರಮವೀರ ಚಕ್ರವನ್ನು ಕೊಟ್ಟಿರುವುದರಿಂದ ಆ ಪರಮವೀರ ಚಕ್ರದ ಪ್ರಶಸ್ತಿಯ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಬಾಕಿ ಉಳಿದವರೇನು ಇನ್ನೂ 3 ಜನ ಇದ್ದಾರೆ. ಇನ್ನೊಬ್ಬರ ವಿಷಯ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಸಹ ಅಷ್ಟೇ ಸಣ್ಣ ಪ್ರಾಯದಲ್ಲಿ ಅವರು ಏರ್ಫೋರ್ಸ್ ಅಧಿಕಾರಿಯಾಗಿದ್ದರು. ಸಣ್ಣ ಪ್ರಾಯದಲ್ಲಿ ಅವರು ಇದು ಏರ್ಫೋರ್ಸ್ ಇದಕ್ಕೆ ಸೇರಿ ಕೆಲಸಕ್ಕೆ ಹೋಗಿದ್ದರು. ಅವರು ಇಂಜಿನಿಯರ್ ವೃತ್ತಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಆದರೆ ಅವರಿಗೊಂದು ಕನಸಿತ್ತು, ಅವರಿಗೆ ಪರಮವೀರ ಚಕ್ರ ಪಡಿಬೇಕು ಅಂತ ಹೇಳುವ ಒಂದು ಕನಸು ಚಿಕ್ಕನಲ್ಲೇ ಇತ್ತು ಅವರಿಗೆ. ಎಲ್ಲ ಈಗಿನ ಕಾಲದ ನಮ್ಮ ಎಲ್ಲ ಯುವಕರ ಥರನೇ ಅವರು ಈ ಪರಮವೀರ ಇಂಜಿನಿಯರ್ ಆಗಿ ಬೇಕಾದಷ್ಟು ಹಣ ಸಂಪಾದಿಸಿಕೊಂಡು ಆರಾಮಾಗಿ ಇರ್ಬೋದಿತ್ತು. ಆದರೆ ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ನಿಮ್ಗೆ ಯಾಕೆ ಸೇನೆಗೆ ಸೇರಬೇಕು ಅಂತೇಳಿ. ನಾನು ಇಂಜಿನಿಯರ್ ಆದರೆ ಬೇಕಾದಷ್ಟು ದುಡ್ಡು ಮಾಡ್ಬೋದು, ಆದರೆ ನನಗೆ ಪರಮವೀರ ಚಕ್ರ ಸಿಗಲ್ಲ, ನನಗೆ ದೇಶಕ್ಕಾಗಿ ಜೀವ ಕೊಟ್ಟು ನನಗೆ ಪರಮವೀರ ಚಕ್ರ ಪಡಿಬೇಕು ಅಂತ ಹೇಳುವ ಉದ್ದೇಶದಿಂದಲೇ ನಾನು ಸೇರಿದ್ದೇನೆ ಅಂತೇಳಿ. ಆದರೆ ಟ್ರ್ಯಾಜಡಿ ನೋಡಿ, ಅವರೇ ದೇಶಕ್ಕಾಗಿ ಈ ಕಾರ್ಗಿಲ್ ಯುದ್ಧದಲ್ಲಿ ಈ ಜೀವ ತೆತ್ತರು. ಅವರು ಏರ್ಫೋರ್ಸ್ ಅಧಿಕಾರಿಯಾಗಿ ಈ ಮಿಗ್ಗಳನ್ನು MiG-27 MiG-25ನಲ್ಲೆಲ್ಲ ಈ ಕಾರ್ಗಿಲ್ ಯುದ್ಧದಲ್ಲಿ ಯೂಸ್ ಮಾಡಿದರು. ಯಾಕೆಂತೇಳಿದರೆ ಈ ಕಡಿದಾದ ಸ್ಟೀಪ್ ಪ್ರದೇಶಗಳಲ್ಲಿ ಸೈನಿಕರಿಗೆ ಹತ್ತಲಿಕ್ಕೆ ಆಗದಿದ್ದಾಗ ಈ ಮಿಗ್ಗಳನ್ನು ಬಳಸಿ ಮೇಲಿಂದ ಅಟ್ಯಾಕ್ ಮಾಡ್ತಾಯಿದ್ರು, ಆ ಬಂಕರ್ಗಳಿಗೆ ಅಟ್ಯಾಕ್ ಮಾಡ್ತಾಯಿದ್ರು. ಇವರು ಈ ಥರ ಮೇಲಿಂದ ಮಿಗ್ಗಳ ಮುಖಾಂತರ ಅಟ್ಯಾಕ್ ಮಾಡುವಾಗ ಒಂದು ಗುಂಡು ಇವರಿಗೆ ತಾಗಿ ಇವರು ಬಹುಶಃ ಮನೋಜ್ ಕುಮಾರ್ ಪಾಂಡೆ ಅವರು ಇದು ದೇಶಕ್ಕಾಗಿ ಜೀವ ತೆತ್ತರು. ಅವರಿಗೂ ಸಹ ಪರಮೋಚ್ಚ ಪ್ರಶಸ್ತಿಯಾದಂಥ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿದರು. ಅವರು ಈ ಸೇನೆಗೆ ಜಾಯ್ನ್ ಆದಾಗ ಅವರೊಂದು ಮಾತು ಹೇಳಿದರು, ಇಫ್ ಡೆತ್ ಸ್ಟ್ರೈಕ್ಸ್ ಮೀ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್ ಐ ವಿಲ್ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅಂದರೆ ನನಗೆ ಈ ನನ್ನ ರಕ್ತದ ಶಕ್ತಿಯನ್ನು ನಾನು ಪ್ರೂವ್ ಮಾಡುವ ಮೊದಲು ನನಗೆ ಮರಣ ಬಂದರೆ ಮರಣವನ್ನೇ ಜಯಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದರು.
ಕೊನೆಗೂ ಬಹುಶಃ ಅವರ ಈ ಪ್ರಯತ್ನದಿಂದಾಗಿ ನಮಗೆ ಈ ಟೋಲೋಲಿಂಗ್ ಈ ಅಂತ ಹೇಳುವ ಒಂದು ಕಡಿದಾದ ಪ್ರದೇಶವನ್ನು ಈ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರ ಪ್ರಯತ್ನದಿಂದ ನಮಗೆ ಈ ಕ್ಯಾಪ್ಚರ್ ಮಾಡಲಿಕ್ಕಾಯಿತು. ಮರುವಶಕ್ತಗಳು ಅದರಿಂದ ನಮಗೆ ಒಂದು ಮೇಜರ್ ವಿಕ್ಟ್ರಿ. ಯಾಕೆಂದರೆ ಈಗ ಟೋಲೋಲಿಂಗ್ನಿಂದಾಗಿ ಎಲ್ಲವನ್ನು ಅದನ್ನು ಕ್ಯಾಪ್ಚರ್ ಮಾಡಿದರೆ ಬಹುಶಃ ಎಲ್ಲವನ್ನು ಅಬ್ಸರ್ವ್ ಮಾಡಲಿಕ್ಕಾಗ್ತದೆ. ಈ ರೀತಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹುತಾತ್ಮರಾದರು, ಪರಮವೀರ ಚಕ್ರ ಪ್ರಶಸ್ತಿ ಅವ್ರಿಗೂ ಕೊಡಲಾಯಿತು. ಆತ್ಮೀಯ ವೀಕ್ಷಕ ಬಾಂಧವರೇ, ಕಾರ್ಗಿಲ್ ವಿಜಯೋತ್ಸವದ ದಿವಸ ಇವತ್ತು ಆಚರಣೆ ಆಗ್ತಾ ಇದೆ. ಈ ಕಾರ್ಗಿಲ್ ಯುದ್ಧ ಯಾಕಾಗಿ ನಡೆಯಿತು, ಇದರ ಹಿನ್ನೆಲೆ ಏನು, ಯಾವ ರೀತಿಯೆಲ್ಲ ಯುದ್ಧ ಸಂಭವಿಸಿತು, ಯಾರೆಲ್ಲ ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎನ್ನುವಂತಹ ವಿಷಯದ ಬಗ್ಗೆ ನಮಗೆ ಇಬ್ಬರು ವಿವರಿಸ್ತಾ ಇದ್ದಾರೆ. ಒಂದು ಡಾಕ್ಟರ್ ಮುರಳಿ ಮೋಹನ್ ಚೂತರ್ ಈ ಒಂದು ಕಾರ್ಗಿಲ್ನ ಹಿನ್ನೆಲೆ ಮತ್ತು ಅದರ ಮಹತ್ವ, ಅದರ ಆಚರಣೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಕಾರ್ಗಿಲನ್ನು ಬಹಳ ಹತ್ತಿರದಿಂದ ಕಂಡವರು ನಮ್ಮ ಊರಿನವರು ಕ್ಯಾಪ್ಟನ್ ಪ್ರಸಾದ್ GS ತಮ್ಮ ಅನುಭವವನ್ನು ನಮಗೊಂದು ಹಂಚಿಕೊಳ್ತಾ ಇದ್ದಾರೆ. ಈಗ ಈ ಮಾತುಕತೆಯನ್ನು ಮುಂದುವರಿಸ್ತಾ ಒಟ್ಟು 4 ಮಂದಿಗೆ ಪರಮವೀರ ಚಕ್ರ ಸಿಕ್ಕಿದೆ. ಅದರಲ್ಲಿ ಇಬ್ಬರ ವಿಷಯವನ್ನು ಹೇಳಿದ್ರಿ, ಇನ್ನೊಬ್ಬರು ರೈಫಲ್ ಮ್ಯಾನ್ ಸಂಜೀವ್ ಕುಮಾರ್, ಮತ್ತೊಬ್ಬರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಇವರ ಬಗ್ಗೆ ಏನು ವಿಷಯಗಳಿದೆ ನೋಡಿ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂದರೆ ಅವರು ಬಹುಶಃ ಜೀವವಿರುವಾಗಲೇ ಈ ಥರ ಪರಮವೀರ ಚಕ್ರ ಪಡೆದಂಥ ಒಬ್ಬ ವಿಶಿಷ್ಟವಾದಂಥ ವ್ಯಕ್ತಿ. ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂದರೆ, ನಮ್ಮ ಮಂಗಳೂರಿನ ಭಾಗ್ಯ ಅಂದರೆ ಅವರು ನಮ್ಮ ಮಂಗಳೂರಿನ ಮಣ್ಣಿಗೆ ಕಾಲಿರಿಸುವುದು ನಮಗೆಲ್ಲ ನಮ್ಮ ಮಂಗಳೂರನ್ನು ಧನ್ಯವಾಗಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರು ಬಂದು ನಮ್ಮ ಮಂಗಳೂರಿನಲ್ಲಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದರು. ಬಹಳ ಇದು ಟೋಲೋಲಿಂಗ್ ಪರ್ವತವನ್ನು ಇದು ಕ್ಯಾಪ್ಚರ್ ಮಾಡೋ ಸಂದರ್ಭಗಳಲ್ಲಿ ಅವರು ಪಾಕಿಸ್ತಾನ ಸೇನೆ 7-8 ಬಂಕರ್ಗಳನ್ನು ವಶಪಡಿಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿತ್ತು. ಅಂಥ ಸಂದರ್ಭಗಳಲ್ಲಿ ಇವರು ಈ ಕಡಿದಾದ ಪ್ರದೇಶಗಳನ್ನು ಹತ್ತಿ ಅವರ ಪಾಕಿಸ್ತಾನ ಬಂಕರ್ಗಳನ್ನು 4 ಬಂಕರ್ಗಳನ್ನು ಇವರು ನಾಶ ಮಾಡಿದರು, ಗ್ರೆನೇಡ್ ಎಸೆದು. ಅವರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತೇಳಿ. ಇವ್ರ ಜೊತೆ 8 ಜನ ಇದ್ದರು, ಒಟ್ಟಿಗೆ 9 ಜನ ಇದ್ದರು, ಇನ್ನೂ 8 ಜನ ಇದ್ದರು. ಈ 8 ಜನರು ಸಹ ಪಾಕಿಸ್ತಾನ ಸೇನೆ ಕೊಂದು ಹಾಕಿದಾಗ ಇವರು ಮೇಲೆ ಸಹ ಅಟ್ಯಾಕ್ ಆಯಿತು. ಇವರು ಆಮೇಲೆ ಪಾಕಿಸ್ತಾನ ಸೇನೆಯವರು ಬಂದಾಗ ಇವರು ಸತ್ತವರ ಥರ ಅವರು ಆ್ಯಕ್ಟ್ ಮಾಡಿದರು. ಇವರು ಸತ್ತರು ಅಂತೇಳಿ ಅವರು ಬಿಟ್ಟು ಹೋದರು. ಇದು ಅವರ ಮಾತುಗಳಲ್ಲೇ ಅವರು ವರ್ಣಿಸಿದರು. ಆಮೇಲೆ ಅವರು ಅದನ್ನು ಪುನಃ ಅವರನ್ನು ಸತ್ತಿದ್ದಾರೆ ಅಂತ ಅನಿಸಿ ಅವರು ಬಿಟ್ಟು ಹೋದರು. ಮಗದೊಮ್ಮೆ ಅವರು ಅಟ್ಯಾಕ್ ಮಾಡಿ ಮತ್ತೆ 4 ಬಂಕರ್ಗಳನ್ನು ಅಟ್ಯಾಕ್ ಮಾಡಿದರು. ಆ ನಂತರ ಅವರು ಟೋಲೋಲಿಂಗ್ ಏನು ಪರ್ವತ ಇದೆ ಅದು ನಮ್ಮ ಇಂಡಿಯನ್ ಸೇನೆ ಕ್ಯಾಪ್ಚರ್ ಮಾಡಿತು. ಅದರಿಂದ ಅದು ನಮ್ಮ ಫಸ್ಟ್ ಸ್ಟೆಪ್, ಕಾರ್ಗಿಲ್ ವಿಜಯದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ಪು. ಅಲ್ಲಿಂದ ಮತ್ತೆ ಈಗ ತಾನೇ ಸರ್ ಹೇಳಿದಾಗೆ ಬೇರೆ ಬೇರೆ ಟೈಗರ್ ಹಿಲ್ಸ್ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಶಿಖರಗಳನ್ನು ಕ್ಯಾಪ್ಚರ್ ಮಾಡಿ ಬಹುಶಃ 30 ಗುಂಡುಗಳ ದೇಹಕ್ಕೆ ಹುಕ್ಕರು ಸಹ ಅವರು ಬದುಕಿ ಉಳಿದಂಥ ಒಂದು ಗಂಡು ಮೆಟ್ಟಿದ ಭಾರತ ನಾಡಿನ ಒಂದು ವೀರ ಯೋಧ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರಿಗೆ ಅರ್ಹವಾಗಿಯೇ ಪರಮೋಚ್ಚ ಪ್ರಶಸ್ತಿಯಾದಂಥ ಪರಮವೀರ ಚಕ್ರ ಸಿಕ್ಕಿದೆ. ಅವರು ಸಹ ಈಗ ನಮ್ಮ ದೇಶಕ್ಕೆ, ನಮ್ಮ ಸೈನಿಕರನ್ನೀಗ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ರೈಫಲ್ ಮ್ಯಾನ್ ಸಂಜೀವ್ ಕುಮಾರ್ ಸಹ, ಅವರು ಸಹ ಈ ತಳ ಹಂತದ ಕಾರ್ಯಕರ್ತರು ಏನಿರ್ತಾರೆ ಹಾಗೆ ಭಾಳಷ್ಟು ಪಾಕಿಸ್ತಾನಿ ಸೈನಿಕರನ್ನು ಕೊಂದು ಬಹುಶಃ ನಮ್ಮ ಕಾರ್ಗಿಲ್ ವಿಜಯಕ್ಕೆ ಭಾಳಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರಿಗೂ ಸಹ ಈ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆಯಿತು. ಇದರ ಜೊತೆಗೆ ಹಲವಾರು ಜನ ಹೆಸರು ಹೆಚ್ಚಿನವರು ನಮಗೆ ನೆನಪಿಗೆ ಬರೋದಿಲ್ಲ, ಆದರೆ ನಾವು ನೆನಪಿಟ್ಕೊಳ್ಬೇಕು. ಒಬ್ಬರು ಇದು ನಾನು ಪತ್ರಿಕೆಗಳಲ್ಲಿ ಓದಿ ತಿಳಿದಿದ್ದು, ಇಂಡಿಯಾ ಟುಡೇ ಮ್ಯಾಗಝಿನ್ನಲ್ಲಿ ಒಬ್ಬರು ಮೇಜರ್ ರಾಜೇಶ್ ಅಧಿಕಾರಿ ಅಂತ ಹೇಳೋ ಒಬ್ಬರು ಅವರ ಕಥೆಯನ್ನು ನಾವು ಎಳೆಯಾಗಿ ಬಿಡಿಸಿದ್ರು. ಅವರು ಯುದ್ಧಕ್ಕೆ ಹೊರಟಾಗ ಅವರ ಪತ್ನಿ 9 ತಿಂಗಳು ಪ್ರೆಗ್ನೆಂಟ್ ಅಂತೆ. ಸೊ ಯುದ್ಧಕ್ಕೆ ಹೊರಟಾಗ ಸಾಮಾನ್ಯವಾಗಿ ನಾವು ಹೆಚ್ಚಿನ ಫಿಲ್ಮ್ಗಳಲ್ಲಿ ನೋಡ್ತೇವೆ ಹೆಂಡತಿಯಿಂದ ಲೆಟರ್ ಬರುವಂಥದ್ದು. ಆಗಿನ ಕಾಲದಲ್ಲಿ, ಈಗಿನ ಹಾಗೆ ವಾಟ್ಸಪ್ಪು ಮೊಬೈಲ್ಗಳೆಲ್ಲ ಇರಲಿಲ್ಲ. ಆಗ ಪತ್ರ ಬರೆಯುವಂಥದ್ದು ಹೆಚ್ಚಿನ ಫಿಲ್ಮ್ಗಳಲ್ಲಿ ಅದೇ ರೀತಿ ಇರುತ್ತೆ. ಸಾಮಾನ್ಯವಾಗಿ ಸೈನಿಕರಿಗೆ ಪತ್ರ ಬರೋದನ್ನು ನಿಮ್ಗೆ ಗೊತ್ತಿರ್ಬೋದು. ಊರಿಂದ ಪತ್ರ ಬಂದರೆ ಅದನ್ನು ಬಹಳ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ. ಈ ಮೇಜರ್ ರಾಜೇಶ್ ಅಧಿಕಾರಿ ಅವರು ಗ್ರೀನ್ ಕಲರ್ ಒಂದು ರೆಡ್ ಕಲರ್ ಲೆಟರ್ ಸಿಗ್ತದೆ ಫೀಲ್ಡಲ್ಲಿ, ಅದು ಗೌರ್ಮೆಂಟ್ ಕೊಡು. ಅದರಲ್ಲಿ ಸೀಕ್ರೆಟ್ ಏನು ಬರೀಲಿಕ್ಕಿಲ್ಲ. ನಾರ್ಮಲ್ ಮನೇಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅದೇ ಮಾತ್ರ ಬರೀಬೇಕಾದ್ರೆ ಹೊರತು ಬೇರೆ ಏನು ಇಂಡಿಯಾದ ವಿಷಯ ಮಾತಾಡಬಾರ್ದು, ಬರೀಬಾರ್ದು ಅಂತ ಲೆಟರ್ 4 ಲೆಟರ್ ಕೊಡ್ತಿದ್ರು ನಿಮಗೆ. ಈಗೆಲ್ಲ ಮೊಬೈಲ್ ಮಾತಾಡ್ತಾ ಇದ್ದಾರೆ, ಆಗ 4 ಲೆಟರ್ ಅದು ಮುಗ್ದ ಕೂಡ ಅಯ್ಯೋ ನಮ್ಮ ಹತ್ರ ಬೇರೆ ಬರೀಲಿಕ್ಕೂ ಆಗೋದಿಲ್ಲ. ಹೆಚ್ಚು ಲೆಟ್ರ್ ಕೊಟ್ಟರೆ ಬೇರೆ ಸೀಕ್ರೆಟ್ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳೋ ಭಯನೂ ಇತ್ತು. ಈ ಮೇಜರ್ ರಾಜೇಶ್ ಅಧಿಕಾರಿಯವರಿಗೆ ಪತ್ನಿಯಿಂದ ಲೆಟರ್ ಬಂದಾಗ ಅವರು ಈ ಪತ್ರವನ್ನು ಓದಲಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ
ನಾನು ತಾಯಿ ಭಾರತ ದೇಶದ ಸೇವೆಗೆ ಹೋಗ್ತಾ ಇದ್ದೇನೆ. ಸಾಮಾನ್ಯವಾಗಿ ಪತ್ನಿಯರ ಲೆಟ್ರು, ತಾಯಂದಿರ ಲೆಟ್ರ್ ನೋಡಿದಾಗ ನಾವು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಇರುತ್ತೆ, ಒಮ್ಮೆಗೆ ಮನೆಯ ಸೆಳೆತ ಬರ್ತದೆ. ಅದು ನೋಡಿದರೆ ಎಲ್ಲಿ ನನ್ನ ದೇಶ ಸೇವೆಗೆ ತೊಂದರೆ ಆಗ್ತದೆ ಅಂಥೇಳಿ ಜೇಬಲ್ಲಿ ಹಾಕ್ಕೊಂಡು ಅವರು ಯುದ್ಧಕ್ಕೆ ಹೋದರು. ಅನ್ಫಾರ್ಚುನೇಟ್ಲಿ ಯುದ್ಧದಲ್ಲಿ ಅವರು ಜೀವವನ್ನು ತೆತ್ತರು. ಅವರ ಬಾಡಿ ಆ್ಯಸ್ ಯೂಶ್ವಲ್ ನಮ್ಮ ತ್ರಿವರ್ಣ ಧ್ವಜವನ್ನು ಹಚ್ಚಿ ಊರಿಗೆ ಬಂದಾಗ ಎಲ್ಲ ಪ್ರೆಸ್ನವರು, ಮೀಡಿಯಾದವರು ಎಲ್ಲರೂ ಇದ್ದರು, ತಂದೆ ತಾಯಿ ಎಲ್ಲರೂ ಇದ್ದರು. ಅವರ ಪತ್ನಿ, ಈ 9 ತಿಂಗಳ ಗರ್ಭಿಣಿ, ಅವಳ ದೇಹದ ಮೇಲೆ ಇದು ಗೋಳಾಡ್ತಾ ಇರುವಾಗ ಜೇಬಲ್ಲಿ ನೋಡಿದರು, ಅವರ ಪತ್ರ ಸಿಕ್ತು. ಆವಾಗ ಪತ್ರ ಬಿಡಿಸಲಿಲ್ಲ, ಓಪನ್ ಆಗಿರಲಿಲ್ಲ. ಆಗ ಮತ್ತಷ್ಟು ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ಲಂತೆ. ಇದು ಪತ್ರಿಕೆಯಲ್ಲಿ ಬಂದ ವಿಚಾರ, ಇದು ಕಟ್ಟುಕತೆ ಅಲ್ಲ. ಆ ಪತ್ರವನ್ನು ಓಪನ್ ಮಾಡಲಿಲ್ಲಲ್ಲ ಅಂಥೇಳಿ ಜೋರಾಗಿ ಗೋಳಾಗಿ ಹತ್ತಾಗ ಕೇಳಿದ್ರಂತೆ, ಯಾಕಮ್ಮ ನೀನು ಅಳ್ತಾ ಇದೆಯಾ? ಅವರು ಸಂಶಯಪಟ್ಟು ನನ್ನ ಪತ್ರವನ್ನು ಓದಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯಿತು ಅಂಥೇಳಿ. ನಾನು ಅವರಿಗೆ ಪತ್ರ ಬರೆದಿದ್ದೆ, ಅವರು ನನಗೆ ಪತ್ರ ಬರೆದಿದ್ದರು, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನಾನು ಸತ್ತರೆ ನನ್ನ ಹುಟ್ಟುವ ಮಕ್ಕಳನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಬರೆದಿದ್ದರು. ಅದಕ್ಕೆ ನಾನು ಉತ್ತರ ಬರೆದಿದ್ದೆ, ನೀವು ಹುತಾತ್ಮರಾದರೆ ನೀವು ಹುಟ್ಟುವ ಮಕ್ಕಳನ್ನು ಕರ್ಕೊಂಡು ಬರೋದರ ಜೊತೆಗೆ ಗಂಡಾಗಲಿ ಹೆಣ್ಣಾಗಲಿ ಅವ್ರನ್ನ ಸೈನ್ಯಕ್ಕೆ ಸೇರಿಸ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದೆ. ನಾನು ಬೇರೆ ಏನೂ ಬರೆದಿರಲಿಲ್ಲ. ನನ್ನ ಮೇಲೆ ಸಂಶಯಪಟ್ಟು ಅವರು ನೋಡಲಿಲ್ಲ ಅಂಥೇಳಿ ಅದನ್ನು ಹೇಳಿ ಅವರ ಹತ್ರಂತೆ. ಇವರ ಈ ಸೈನ್ಯದ ಕೆಲಸ ಮಾಡುವವರ ಜನರಲ್ಲಿ ಯಾವ ರೀತಿಯ ಒಂದು ಭಾವನೆಗಳು ಎಕ್ಸ್ಪ್ರೆಷನ್ ಆಗ್ತದೆ ಅಂತ ಹೇಳಿದರೆ, ಸೈನ್ಯದಲ್ಲಿ ಕೆಲಸ ಮಾಡುವವರು ಅಷ್ಟೇ, ಅವರ ಹೆಂಡತಿ ಮಕ್ಕಳು ಇವರು ಅಷ್ಟೇ, ಅವರ ತಾಯಂದಿರು ತಂದೆಯಂದರು ಅಷ್ಟೇ, ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾವೆಲ್ಲ ಒಂದು ದಿವಸ ನಮ್ಮ ಹೆಂಡತಿ ಮಕ್ಕಳನ್ನು ನೋಡಲಿಲ್ಲ ಅಂದರೆ ನಮಗೆ ಇದಾಗ್ತದೆ, ಟೆನ್ಷನ್ ಆಗ್ತದೆ. ಅಂಥದ್ರಲ್ಲಿ ವರ್ಷಾನುಗಟ್ಟಲೆ ಫ್ಯಾಮಿಲಿಯನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ಇವರು ಸೇವೆ ಸಲ್ಲಿಸ್ತಾರೆ. ಅಂಥವರು ನಾವು ನೆನೆಸ್ಕೊಳ್ಳಿಲ್ಲ ಅಂದರೆ, ವರ್ಷದಲ್ಲಿ ಒಂದು ದಿನ ಆದರೂ ನಾವು ಅವರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಲಿಲ್ಲ ಅಂದರೆ ನಾವು ಮನುಷ್ಯರೇ ಅಲ್ಲ. ಪ್ರತಿದಿನ ನಾವು ಅವರನ್ನು ನೆನೆಸ್ಕೋಬೇಕು. ವರ್ಷದಲ್ಲಿ ಒಮ್ಮೆ ನಾವು 4 ಹನಿ ಕಣ್ಣೀರು ಅಂತಹ ಹುತಾತ್ಮರಿಗೆ ನಾವು ಹಾಕಿದರೆ ಬಹುಶಃ ನಾವು ಎಟ್ಲೀಸ್ಟ್ ಒಂದು ದೇಶಕ್ಕಾಗಿ ಕೊಡುವಂಥ ಒಂದು ಸಣ್ಣ ಸೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತೇನೆ. ಅದನ್ನು ಬಹುಶಃ ನಮ್ಮ ಕ್ಯಾಪ್ಟನ್ ಪ್ರಸಾದ್ ಅವರು ಒಪ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ಸಾರ್ ಹೇಳಿದ್ರು ಕರೆಕ್ಟ್. ಈಗಿನ ಯೌವನ ಹಾಗೆ ತಾಯಂದಿರು ಸಹ ಹೇಳಬೇಕು ಮಕ್ಕಳಿಗೆ, ನಾವು ಮುಂದೆ ಬರಬೇಕು, ನಾವು ದೇಶ ಸೇವೆ. ನಾನು ಚಿಕ್ಕದಿರುವಾಗ ನನಗೆ ತಾಯಂದಿರು ಹೇಳ್ತಿದ್ವಿ, ನಾನು ನಿದ್ರೆ ಮಾಡುವಾಗ ತಾಯಿ ರಾಮಾಯಣ ಮಹಾಭಾರತ ಹೇಳ್ತಾಯಿದ್ರು, ಹೀಗೆ ಕ್ಷತ್ರಿಯರು ಹಾಗೆ ಮಾಡ್ತಿದ್ರು. ಆಗ ನಮ್ಮ ದೇಶ ಸೇವೆ ಸ್ವಲ್ಪ ಕಡಿಮೆ. ಕ್ಷತ್ರಿಯರು ಹಾಗೆ ಹೀಗೆ, ಪಾಂಡವರು ಹಾಗೆ ಗಲಾಟೆ ಮಾಡಿದ್ರು, ಅರ್ಜುನ ಹಾಗೆ ಫೈರ್ ಮಾಡಿದ. ಆಗಲ್ಲ ಬಿಲ್ಲು ವಿದ್ಯೆ ಅಲ್ಲ, ಈಗ ಫೈರ್, ಆಗ ಬಿಲ್ಲು ವಿದ್ಯೆ. ಆ ಓಪು ನನ್ನ ತಾಯಿ ಅಂತ ಮಹಾಭಾರತ ವಿಷಯ, ರಾಮಾಯಣ. ಈಗ ಹುಡುಗರ ಹತ್ರ ಕೇಳಿ ಮಹಾಭಾರತದ್ದು ಗೊತ್ತಿಲ್ಲ, ರಾಮಾಯಣ ಸ್ಟೋರಿ ಗೊತ್ತಿಲ್ಲ, ಒಳ್ಳೆ ವಾಟ್ಸಪ್ ಹೀಗೆ ನೋಡೋದು, ವಾಟ್ಸಪ್ಪೇ ನೋಡೋದು ಹೊರತು ಅವರಿಗೆ ಸ್ವಲ್ಪ ತಾಯಂದಿರು ಬುದ್ಧಿಯನ್ನು ಹೇಳ್ಬೇಕು. ಆದರೆ ಈಗಿನ ಕಾಲದಲ್ಲಿ ಬುದ್ಧಿ ಹೇಳಿದ್ರು ಸಹ ಕೇಳುವಂಥ ಎಂತ ಹೇಳ್ತಾರೆ, ಕಿವಿಗಳಲ್ಲೇ. ನೀವು ಹೇಳಿದರೆ ತಾಯಿ ಎಲ್ಲ ಪ್ರೇರಣೆ ನಿಮಗೆ ರಾಮಾಯಣ ಮಹಾಭಾರತ ಹೇಳಿದ್ರು. ಹಾಗಿದ್ರೆ ನಿಮಗೆ ಚಿಕ್ಕಂದಿನಿಂದಲೇ ಈ ಒಂದು ಮಿಲ್ಟ್ರಿಗೆ ಸೇರಬೇಕೆನ್ನುವಂಥ ಆಸೆ ಇತ್ತ? ಹೇಗೆ ನೀವು ಮಿಲ್ಟ್ರಿಗೆ ಸೇರಿದ್ರಿ? ಹಾಗೆ ಈಗ ತಾಯಿ ನಮಗೆ ಮಿಲಿಟ್ರಿ ವಿಷಯ, ಆರ್ಮಿ ವಿಷಯ ಈಗ ಮಹಾಭಾರತದಲ್ಲಿ ಬರ್ತಾ ಇರುತ್ತೆ, ದೇಶ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು. ಹಾಗೆ ನನಗೆ ಚಿಕ್ಕದಿಂದಲೇ ನನಗೆ ತಾಯಿ ನನಗೆ ಫಸ್ಟು ದೇಶ ಸೇವೆ ಮಾಡಲಿಕ್ಕೆ ಇಂಪಾರ್ಟೆಂಟ್ ಧೈರ್ಯ ಕೊಟ್ಟದೇ ತಾಯಿ. ಮಿಲಿಟ್ರಿಗೆ ಹೋಗ್ಲಿಕ್ಕೆ ಸಹ ನನಗೆ ಬೆಳಿಗ್ಗೆ ಎಬ್ಬಿಸಿದೆ ತಾಯಿ. ಮೊದಲಿನ ಗುರು ನಾನು ಹೇಳ್ಬೋದು, ಮೊದಲನೇ ಗುರು ನನಗೆ ತಾಯಿ. ಆದ ಮೇಲೆ ನಾನು ಚಿಕ್ಕದಾದ ಮೇಲೆ ನನಗೆ ಕೊಟ್ಟು ನಾನು RSS ಹೋಗ್ತಿದ್ದೆ. RSSನಲ್ಲಿ ಇದೇ ದೇಶಭಕ್ತಿ ವಿಷಯ ಮಾತಾಡ್ತಿದ್ವಿ, ಬೇರೆ ಏನಿಲ್ಲ. ದೇಶಕ್ಕೆ ಹೋಗಬೇಕು, ನಾವು ದೇಶ ಸೇವೆ ಮಾಡಬೇಕು. ಚಿಕ್ಕದ್ರು ನಾನು ಸೋಮೇಶ್ವರದಲ್ಲಿದ್ದೆ. ಸೋಮೇಶ್ವರ ಚೆಲ್ಲಮನೆ ಶಾಲೆ ಕಲಿತಾ ಇದ್ದೆ. ಸೋಮೇಶ್ವರದಿಂದ ಚೆಲ್ಲಮನೆಯಿಂದ ಆನಂದಾಶ್ರಮ ಬಂದೆ. ಆನಂದಾಶ್ರಮದಿಂದ ನಾನು ಬಂದ ಮೇಲೆ ಕುಂಪಲಕ್ಕೆ ಬಂದೆ. ಯಾವಾಗ ನಾನು 5ನೇ ಕ್ಲಾಸಲ್ಲಿರುವಾಗ ಕುಂಪಲ ಸ್ಟೇಟಿಗೆ, ಆಗ 30-40 ವರ್ಷ ನಾನೀಗ ಕುಂಪಲದಲ್ಲೇ ಇರ್ತೇನೆ. ಆಗಲೇ ನನಗೆ ಚಿಕ್ಕದಿರುವಾಗ ನನ್ನೊಂದು ಹೋಗಿ ನಾನು ಮಿಲಿಟ್ರಿ ಸೇರಬೇಕು, ಹೇಗಾದರೂ ಮಾಡಿ ಸೇರಬೇಕು. ಒಂದಿನ ತಾಯಿ ಅಂತ ಹೇಳಿದ್ರು, ಲೆಟ್ರ್ ಪೇಪರಲ್ಲಿ ಬಂತು ಮಿಲಿಟ್ರಿಗೆ ಬೆಳಿಗ್ಗೆ 4 ಗಂಟೆಗೂ ಇದೆ. ನನ್ನನ್ನು ಬೆಳಿಗ್ಗೆ 3 ಗಂಟೆಗೆ ಎಬ್ಬಿಸಿದರು ತಾಯಿ. ಖುದ್ದು ಎಬ್ಬಿಸಿ ಕಾಡಲ್ಲಿ ಕೂತುಳಿಸಿ ಮಿಲಿಟ್ರಿ ಕಳಿಸಿದರು. ಅಲ್ಲಿ ಹೋದಾಗ ನಮಗೆ ತುಂಬ ಲೈನ್ ನಿಂತಿದ್ದಾರೆ, ತುಂಬ ಜನ. ಅದರಲ್ಲಿ ದಕ್ಷಿಣ ಕನ್ನಡ ಅಂತ ಇಲ್ಲ, ಆಲ್ ಕರ್ನಾಟಕ, ಬೆಳಗಾಂನವರಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ನಮಗೆ ಎದುರಿಕೆ ನಾವು ಸೆಲೆಕ್ಷನ್ ಆಗ್ತೇವೆ, ಇಷ್ಟು ಉದ್ದ ಲೈನಲ್ಲಿ ನಿಂತೆವು. ನಾನು ಆಗ ಸ್ವಲ್ಪ ಕಾಲೇಜೆಲ್ಲ ಹೈಸ್ಕೂಲಲ್ಲೆಲ್ಲ ಕಬಡ್ಡಿ ಆಡ್ತಾಯಿದ್ದೆ. ನನ್ನ ಹೆಸರು ಕೆಲವು ಇಲ್ಲಿವರೆಗೆ ಗೊತ್ತಿದೆ. ನನಗೆ GS ಅಂತ ಹೇಳ್ತಿದ್ರು ಮೊದಲು.
ಇಲ್ಲಿ ಆನಂದಾಶ್ರಮದಲ್ಲಿ ನಮಗಾಗ ಕಬಡ್ಡಿಯಲ್ಲಿ ಜಲಂಧ್ರ ಮಾಸ್ಟರ್ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ರೈ ಅವರು ನಮಗೆ ಪಿ ಟಿ ಮಾಸ್ಟರ್ ಆಗಿದ್ದರು. ಜಲಂಧ್ರ ಮಾಸ್ಟರ್ ಸೈನ್ಸ್ ಮಾಸ್ಟರ್ ನಮಗೆ ಗುರು ಅವರು ಕಬಡ್ಡಿಯಲ್ಲಿ. ನಾನು ಇಲ್ಲಿ ಕೆಲವು ಕಡೆ ಬೊಕ್ಕ ಬಟ್ನ ಕೊಲ್ಲಿಯಲ್ಲಿ ಸಹ ನಾವು ವಿನ್ ಆಗಿದ್ದೇವೆ. ಕೊಲ್ಲಿಯ ಆ ಗ್ರೌಂಡಲ್ಲಿದೆ. ಆಗ ನಾನು ಕ್ಯಾಪ್ಟನ್ ಆಗಿದ್ದೆ. ಆ ಇದರಲ್ಲಿ ನನಗೊಂದು ಇದು ಸಿಕ್ಕಿತ್ತು ಚಾನ್ಸ್. ನಮ್ಮ ಫಿಸಿಕಲ್ಗೆ ಏನು ತೊಂದರೆ ಆಗಲಿಲ್ಲ. ದೇಹದಲ್ಲಿ ಫಿಸಿಕಲ್ ಈಗಿನ ಹುಡುಗರು ಓಡೋದಿಲ್ಲ. 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಓಡಬೇಕು. ಅದಕ್ಕೆ ಟೈಮ್ ಇದೆ. ಆ ಟೈಮ್ ಮುಟ್ಟಬೇಕು. ನಾವು ಶುರು ಮಾಡಿ ಒಂದು ಬಿಸಿಲು ಓಡಿದೆವು. ಮೊದಲು ನಾನೇ ಫಸ್ಟ್ ಇದ್ದೆ. ಮತ್ತೊಬ್ಬ ನೋಡುವಾಗ ನನಗಿಂತ ಹೈಟ್ ಒಬ್ಬ ಮಲ್ಲಪ್ಪ ಅಂತ ಇದ್ದ ಬೆಳಗಾಂನವ. ಅವನು ಮುಂದೆ ಓಡಿದ ನನಗಿಂತ ಮುಂದೆ. ನಾನೇ ಫಿಸಿಕಲ್ ಹಾಗೆ ಸುಮ್ಮನೆ 2 ಕಿಲೋಮೀಟ್ರ್ ನಾನೇ ಇದ್ದೆ. 2.5 ಕಿಲೋಮೀಟ್ರ್ ಅವನ ಮುಂದೆ. ನಾನು ಹೇಳಿದೆ ಎಂಥ ಮಾರ ಇಂಥ ಜಂಪಲ್ಲಿ ಓಡ್ತಿಲ್ಲ ಮಾರ ಅಂತ ನಮ್ಮೊಟ್ಟಿಗೆ ಅವನು ಟ್ರೈನಿಂಗ್ ಮಾಡಿದ. ME ಸೆಂಟರಲ್ಲಿ ನಾವು ಮಾಡಿ ಅವನು ಬೇರೆ ಕಡೆಗೆ ನೋಡ್ಕೋದು. ನಾವು ಟ್ರೈನಿಂಗ್ ಮಾಡಿದ್ವಿ. ಇದರಲ್ಲಿ ಏನಂದರೆ ರನ್ನಿಂಗ್ ಇದೆ, ಮತ್ತು ಚಿನ್ನಪ್ ಮಾಡಬೇಕು, ಮತ್ತು ಬಾಡಿ ಅಪ್ ಆ್ಯಂಡ್ ಡೌನು 5 ಸೆಂಟಿಮೀಟರ್ ಅಪ್ ಮಾಡಬೇಕು, ಮತ್ತು ಇದು ಬೆಂಟ್ ಟಚ್ ಇಷ್ಟಂತ ಇದೆ. ಅದಕ್ಕೆ ಕ್ರಮ ಇರ್ಕೊಂಡು ಅದರದೇ ಆದಂತಹ ರೀತಿ ನೀತಿ ವಿಧಾನಗಳೆಲ್ಲ ಇದೆ. ಖಾಲಿ ಮಿಲಿಟ್ರಿಗೆ ಸೇರ್ತಾನಂತ ಹೇಳಿದರೆ ಆಗೋದು. ಬಾಳಿ ಹೇಳಿದಾಗೆಲ್ಲ ಬಾಳಿ ಹಾಗೆ ಹೇಳಿದ್ರೆ ಆಗೋದಿಲ್ಲ. ಬಾಳಿ ನಾವು ಮಾಡಿ ತೋರಿಸ್ಬೇಕಲ್ಲ. ನಾನು ಮೆಡಿಕಲ್ ಪಾಸ್ ಆಗ್ತೇನೆ ಹಾಗೆಲ್ಲ ಆಗೋದಿಲ್ಲ. ನಮ್ಮ ಬಾಡಿ ಹೇಗಿರಬೇಕು ಮಿಲಿಟ್ರಿಗೆ. ಕೆಲವೊಂದು ಬಾಡಿಯಲ್ಲಿ ಹೊಟ್ಟೆ ಬಂದು ಹೀಗಿರ್ತದೆ ಹಾಗಿರಬಾರ್ದು. ಅವ್ರು ಫಿಸಿಕಲ್ ಪೆನ್ಷನ್ ಬಂದರೆ ಕೂಡ ನಮ್ಮ ಫಿಸಿಕಲ್ ನಾವು ಹಾಗೆ ಇಟ್ಟುಕೊಳ್ಬೇಕು. ತಿಂದು ಹಾಗೆ ಆರಾಮ ಮಾಡೋದಲ್ಲ, ನಾರ್ಮಲ್ ನಮ್ಮ ಬಾಡಿನ ಕಂಟ್ರೋಲ್ ಮಾಡಿಬೇಕು. ಈಗ ನಾನು ಪೆನ್ಷನ್ ಬಂದೆ ನಿಧಾನ ಇರೋದು. ಒಟ್ಟು ಎಷ್ಟು ವರ್ಷ ನೀವು ಅಲ್ಲಿ? ನಾನು 28 ವರ್ಷ ಮಾಡಿದ್ದೆ. ನಾನು ಫಸ್ಟ್ 88ರಲ್ಲಿ ಸೇರಿದೆ. 88ರಲ್ಲಿ ಸೇರಿದ ಮೇಲೆ MEG ಬೆಂಗಳೂರು. ನನಗಾಗ ಬೆಂಗಳೂರು ಹೇಗೆ ಅಂತ ಗೊತ್ತಿರಲಿಲ್ಲ. ಮಂಗಳೂರು ಸರಿ ಗೊತ್ತಿಲ್ಲ, ಬೆಂಗಳೂರು ಹೇಗೆ ಗೊತ್ತು. ಆಗ ಎಲ್ಲಿ ಉಂಟು ನಾವು ಹೋಗೋದು? ಸೋಮೇಶ್ವರ ಬಿಟ್ಟರೆ ಎಲ್ಲಿಲ್ಲ, ಕುಂಪಲ ಬಿಟ್ಟರೆ ಕುಂಪಲವೇ, ಬೇರೆ ಯಾವ ವಿಲೇಜ್ ನೋಡಿದ್ದಿಲ್ಲ. ಸೆಲೆಕ್ಷನ್ ಆದೆ, ಬೆಂಗಳೂರು ಹೋದೆ. ಇದೇ ನಮಗೆ ಬೆಂಗಳೂರು ಬೆಳಗಾಂನವರು ಸೇರಿದ್ದಾರೆ 3 ಸೆಲೆಕ್ಷನ್. ನಾವು ಟೋಟಲ್ 6 ಮಂದಿ ಸೆಲೆಕ್ಷನ್. ಮಂಗಳೂರಿನವರು 3, ಬೆಳಗಾಂನವರು 3. ನಮಗೆ ಅವರೇ ಕರ್ಕೊಂಡು ಹೋದರು ಟ್ರೈನಲ್ಲಿ. ಟಿಕೆಟ್ ನಮಗೆ ಗೌರ್ಮೆಂಟೇ ಟಿಕೆಟ್ ಕೊಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಒಂದು ಟಿಕೆಟ್ ತಂದು ಇದು ಲೆಟರ್ ಥರ ಕೊಡ್ತಾರೆ. ಕಟ್ ಮಾಡಿದ್ದು ಸೀದಾ ಬೆಂಗಳೂರಿದೆ. ಬೆಂಗಳೂರು ನೋಡುವಾಗ ಅರಮನೆ ಅಂತ ನಮಗೆ ಅರಮನೆ. ಆಗ ಬೆಂಗಳೂರು ನಮ್ಮ ಸೆಂಟ್ರಲ್ಲ, ಕರ್ನಾಟಕ. ಸೇರಿದೆವು. ಅಲ್ಲಿಂದ ಆರ್ಮಿ ಗಾಡಿ ಬಂತು. ನಮಗೆ ಆಗಲ್ಲ, ಭಯಂಕರ ಸ್ಟೈಲ್ ಅಲ್ಲ ಇಲ್ಲಿ ತನಕ. ಈಗೆಲ್ಲ ಈಗ ಕಟ್ ಮಾಡ್ತಾರೆ ಆರ್ಮಿಗೆ ಕಟ್ಟಿಂಗ್. ನಾವು ಆಗ ಆರ್ಮಿ ಕಟ್ಟಿಂಗ್ ಮಾಡುವಾಗ ಇದು ಹೊಲ್ತೇಯಪ್ಪ ಎಲ್ಲಿಯೋ ನಮ್ಮ. ಈಗ ನೋಡಿದರೆ ಅದೇ ಕಟ್ಟಿಂಗ್ ಬಂದಿದೆ. ಆಗ ಇದ್ದ ಮಿಲಿಟರಿ ಕಟ್ಟಿಂಗ್ ಈಗ ಮಕ್ಕಳಿಗೆ ಫ್ಯಾಷನ್ ಆಗಿದೆ. ಆಗ ನಮ್ಮ ಇಪ್ಪಿಗೆ ಶ್ರೀನಾಥ್ ಪಿಕ್ಚರ್ ಆ್ಯಕ್ಟರ್ ಶ್ರೀನಾಥ್ ಇರ್ತಲ್ವ ಅಂತ ಆ್ಯಕ್ಟಿಂಗ್ ಆಗಿ ಹೋಗಿ ಟ್ರೈನಿಂಗ್ ಸೇರಿದೆ. ಅಲ್ಲಿ ಸ್ವಲ್ಪ ಮೆಡಿಕಲೆಲ್ಲ ಚೆಕಪ್ ಮಾಡಿದರು. ಮತ್ತು ಹೇಳಿದ್ರು ನೀವು ಇಂತೆಂಥ TB3 ಟ್ರೈನಿಂಗ್ ಮಾಡಬೇಕು ಅಂತ. ಹೋದೆವು. ಡ್ರೆಸ್ ಚೇಂಜ್ ಮಾಡಿದೆವು. ಡ್ರೆಸ್ ಕೊಟ್ಟರು. ಅದೇ ಮರುದಿನ ನಮಗೆ ಕಟ್ಟಿಂಗ್ ಮಾಡಿಸಿದ್ರು. ಫುಲ್ಲು ಕಟ್. ಇಲ್ಲಿ ಮಾತ್ರ ಈ WWE ಫೈಟಿಂಗ್ ಮಾಡ್ತಾರಲ್ಲ, ಬೀಸಿದ ಕೂದಲು ಎಷ್ಟು ಚಿಕ್ಕದಾಯಿತು. ಇಲ್ಲಿ ಮಾತ್ರ ಕೂದಲು. ಮೆಸ್ಟಿನ್ ಕಟ್ಟಿಂಗ್ ಅಂತ ಹೇಳ್ತಾರೆ ನಾವು. ಆರ್ಮಿ ಹೇಳ್ತಾರೆ ಮೆಸ್ಟಿನ್ ಕಟ್ಟಿಂಗ್. ಮೆಸ್ಟಿನ್ ನಾವು ಊಟ ಮಾಡ್ತಾರೆ. ವಾರಿಗೆ ಹೋದಾಗ ಕೆಲವು ನೀವು ನೋಡಿರ್ಬೋದು. ಆ ವಾರಲ್ಲಿ ಮೆಸ್ಟಿನ್ ಊಟ ಮಾಡ್ತೀವಿ. ಮೆಸ್ಟಿನ್ ತಿಂದು ಊಟ ಮಾಡ್ತೀವಿ. ಭೋಜನ ಎಲ್ಲ ಮಾಡೋದು ಅದರಲ್ಲಿ ಲೆಕ್ಕಾಚಾರ ಅದರಲ್ಲಿ ಅಷ್ಟೇ ನಾವು ತಿನ್ನೋದು. ಜಾಸ್ತಿ ತಿಂದರೆ ಮೇಲೆ ಹತ್ತಬೇಕಲ್ಲ, ಪರ್ವತ ಹತ್ತಬೇಕಲ್ಲ. ಜಾಸ್ತಿ ತಿಂದು ಹತ್ತಲಿಕ್ಕೆ ಆಗೋದು. ನಮಗೆ ಉಸಿರೆಲ್ಲ ದಮ್ ಕಟ್ಟುವಂಥ ಚಾನ್ಸು. ಅಷ್ಟು ಕಟ್ ಮಾಡಿದ್ರು. 2 ವರ್ಷ ಟ್ರೈನಿಂಗ್ ಮುಗಿಸಿದ್ರು. ಟ್ರೈನಿಂಗಲ್ಲಿ ಯಾವ ತೊಂದರೆ ಆಗಲಿಲ್ಲ. ನಮ್ಮ ಫಿಸಿಕಲ್ ಇದ್ದಕ್ಕೆ ನಮಗೆ ದೇವರ ಈ ಸೋಮೇಶ್ವರ ಊರಿನ ದೇವ ಎಲ್ಲರದ್ದು ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಇಲ್ಲಿದ್ದ ಜನರ ಆಶೀರ್ವಾದದಿಂದ ನಮಗೆ ತೊಂದರೆ ಆಗಲಿಲ್ಲ. ಅಲ್ಲಿಂದ ಟ್ರೈನಿಂಗ್ ಮುಗಿಸಿ ನಾನು ಫಸ್ಟ್ ಪೋಸ್ಟಿಂಗ್ ಹೋದದ್ದು ಅಹಮದಾಬಾದಲ್ಲಿ 2 ವರ್ಷ ಟ್ರೈನಿಂಗ್ ಮುಗಿಸಿ ನಮ್ಮ ಇನ್ನೂ 203 ಇಂಜಿನಿಯರಿಂಗ್ ಪೋಸ್ಟಿಂಗ್ ಬಂತು. 203 ಬಂದು ಸೀದಾ ಅಹಮದಾಬಾದಿಂದ ಸೆಕೆಂಡ್ ಹೋದದ್ದು ನಾಗಾಲ್ಯಾಂಡ್ ಅಂದರೆ ನಮಗೆ ಸೀನಿಯರ್ ಸ್ಟೇಟ್ ಅಂತ ಹೇಳ್ತೇವೆ ನಾವು. ಸೀನಿಯರ್ ಮೆಡಲ್ ಇದು ನಾಗಾಲ್ಯಾಂಡ್ ಮೆಡಲ್ ನೋಡಿ. ಇದು ಫಸ್ಟ್ ನಮಗೆ ಇರ್ತದೆ ನಾಗಾಲ್ಯಾಂಡ್ ಮೆಡಲ್. ಈ ಮೆಡಲಿಂದ ಇಂಪಾರ್ಟೆಂಟ್ ನಮಗೆ ಪಾಯಿಂಟ್ ಬರೋದು ಆರ್ಮಿಯಲ್ಲಿ. ಅದು ಅಂತ ಮುಂದುವರೆದ ಇದಲ್ಲ, ಸ್ಟೇಟ್ ಅಲ್ಲ. ಅದು ಬುಡಕಟ್ಟು ಜನಾಂಗ ಮತ್ತು ಬಹಳ ಕಠಿಣ ಪ್ರದೇಶ. ಅವರು ನಮ್ಮ ಕಾಲನ್ನು ಸಹ ಕಟ್ಟಿ ತಿನ್ನುವಂಥ ಆ ಟೈಮಲ್ಲಿ. ಈಗ ಇಂಪ್ರೂವ್ಮೆಂಟ್ ಆಗಿದೆ. ಕೊಹಿಮಾ ಸ್ಟೇಟ್ ಸೆಂಟರ್ ಕೊಹಿಮಾ ಒಳ್ಳೆ ಸಿಟಿ. ಆದರೆ ಇಡೀ ಇರೋದು ಕಾಡು ಪ್ರದೇಶ. ಸೆಂಟರ್ ನಮಗಿರೋ ನಾವು ಜಮ್ಮು ಕಾಶ್ಮೀರಕ್ಕೆ ಹೆದರೋದು ಜಾಸ್ತಿ ನಾಗಾಲ್ಯಾಂಡಿಗೆ. ಏಕೆಂದರೆ ಅಂಥ ಪರಿಸ್ಥಿತಿ ಅಂಥ ಕಾಲದಲ್ಲಿ. ಆ ಉಲ್ಪದವರು ನೋಡಿರ್ಬೋದು. ಉಲ್ಪ ನಾಗ ಅವರೇ ಕುಕೀಸ್. ಅಲ್ಲಿಂದ ನಾವು ಬಂದೆವು ಸೀದಾ ಪೋಸ್ಟಿಂಗ್ ಬಿಕಾನೇರ್ ರಾಜಸ್ಥಾನ್. 2ನೇ ಪೋಸ್ಟಿಂಗ್ ರಾಜಸ್ಥಾನ. ನಾಗಾಲ್ಯಾಂಡ್ ಈಸ್ಟರ್ನ್ ಆಯಿತು.
ಇಲ್ಲಿ ಬಂದು ಇಲ್ಲಿ 3 ವರ್ಷ ಟ್ರೈನಿಂಗ್ ಮಾಡಿದ್ದು ಹೋದೆ ಮಾಲ್ಪುರಿಂದ ಕಾರ್ಗಿಲ್ ಸ್ಟಾರ್ಟ್ ನಮ್ಮದು. ಯಾವ ಬಿಕನಿಂದ ನಾವು ಪೋಸ್ಟಿಗೆ ಬಂದೆವು ನಮ್ಮ ಯೂನಿಟೇ ಮೂವ್ ಆಗೋದು, ಒಬ್ಬೊಬ್ಬರ ಮೂವ್ ಆಗೋದಿಲ್ಲ, ತಂಡವೇ ಮೂವ್ ಆಗೋದು. ಆ ಮೂವ್ ಆಟಿ ನಾವು ಹೋದೆವು. ಅದೇ ಒಂದು ವಾರ 2 ವಾರದಲ್ಲಿ ಕಾರ್ಗಿಲ್ ಸ್ಟಾರ್ಟ್ ಆಯಿತು. ನಾವು ಜಯಸಾಗರದಲ್ಲಿ ಬಂದು ರಜೆ ಸಿಕ್ಕಿತು. ನಮ್ಮ ಅದಕ್ಕಿಂತ ಮೊದಲು ರಜೆ ಕೊಡ್ತಿರಲಿಲ್ಲ, ರಜೆ ಎಲ್ಲ ಬಂದು ಅದು ಹೇಗೆಂದರೆ ರಜೆ ಇಂಪಾರ್ಟೆಂಟ್ ಇದ್ದವರಿಗೆ ರಜೆ ಕೊಡ್ತಾರೆ. ಇಷ್ಟು ಪರ್ಸೆಂಟೇಜ್ ಅಂತ ಉಂಟು, ಅಷ್ಟೇ ಪರ್ಸೆಂಟೇಜಿಗೆ ರಜೆ ಕೊಡ್ತಾರೆ ಲೀವ್. ಅದು ಸರ್ ಅವರಿಗೆ ಎಷ್ಟು ದಿನ ಅಂತ ಇದೆ, ಅಷ್ಟು ದಿನ ಮಾತ್ರ, ಅದು ಬಿಟ್ಟು ಬರಲೇಬೇಕು. ಅದೇ ನವಂಬರ್ ನನಗೆ ನನ್ನದು ಮಿಸ್ಸಸ್ ಇದು ಎಂಗೇಜ್ಮೆಂಟ್ ಇತ್ತು, ನನಗೆ ಬರಲಿಕ್ಕಾಗಲಿಲ್ಲ. ಓನ್ಲಿ ಪ್ರೋಗ್ರಾಮ್ ನಡೀತು ನಮ್ಮ ಊರಲ್ಲೇ, ನಮ್ಮ ಮಂಗಳೂರಲ್ಲೇ ಪ್ರೋಗ್ರಾಮ್ ನಡೀತು. ನನ್ನ ತಾಯಿಯೇ ಉಂಗಿಲ್ ಹಾಕಿದ್ದು, ನಾನು ಇರಲಿಲ್ಲ, ಸತ್ಯ ಆಗಿ ನಾನು ಇರಲಿಲ್ಲ. ಅದಾಯಿತು, ನೋಡಿತು ಒಳ್ಳೆ ಫೋನ್ ಮೇಲೆ ಮಾತ್ರ. ಹಾಗೆ ಇದಲ್ಲ ನೀವೇನಾದ್ರೂ ಪತ್ರ ಬರೆದಿದ್ದೀರಾ ಪತ್ನಿಗೆ? ಅಲ್ಲ, ನಿಮ್ಮ ಪತ್ರಿಕೆ ಈಗಲೂ ಇಟ್ಕೊಂಡಿದ್ದೀರಾ ಆ ಪತ್ರವನ್ನು? ಇಲ್ಲ, ಈಗಿನ ಕಾಲದ ಯಾರು ಇಟ್ಕೊಳ್ತಾರೆ, ಅದನ್ನು ಇಟ್ಕೊಳ್ಲಿಲ್ಲ. ಆದ್ರೆ ನಿಮಗೆ ಈಗ ಸಿನಿಮಾಗಳೆಲ್ಲ ತೋರಿಸಿದಾಗೆ ಆ ಪತ್ರ ಬರುವಾಗ ನಿಮ್ಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು? ರೋಮಾಂಚನ ಆಗ್ತಿತ್ತು. ನಾವು ಇಲ್ಲಿದ್ದ ಕಾರಣ ಮಾತಾಡುವಾಗ ನಮಗೆ ದುಃಖ ಬರ್ತಿತ್ತು. ನಾನು ಇದಾಯಿತು ಆದ ಮೇಲೆ ನಾನೇನು ಮಾಡಿದೆ, 99 ಮದುವೆ ಆದೆ, ಮ್ಯಾರೇಜ್ ಆಯಿತು ನಮ್ಮ 99 5 ನವಂಬರ್ 5 ತಾರೀಕಿಗೆ ನನ್ನ ಮದುವೆ ಆದ ನಂತರ. ಅವರಿಗೆ ಸಹ ನಾನು ಬರ್ತೇನೆ ಇಲ್ಲದ ಅವರಿಗೆ ಸಹ ಇದೇ ಗೊತ್ತಿರಲಿಲ್ಲ. ನಮ್ಮ ಪುಣ್ಯದಲ್ಲಿ ಬಂದು ಬದುಕಿದ್ದೇವೆ, ಬಂದು ಈ 5ನೇ ತಾರೀಕು ಮದುವೆ. ಆದರೆ ನನಗೆ ಪುನಃ ಮೆಸೇಜ್ ಬಂತು, ಬರಲೇಬೇಕು, ತಕ್ಷಣ ಬರಬೇಕು ಅಂತ. ನಾವು ಸಿನಿಮಾದಲ್ಲೆಲ್ಲ ಕಾಣ್ತೇವೆ, ಮದುವೆ ಆಗುವ ತಕ್ಷಣ ಬರಬೇಕಂತ. ಏಕೆಂದರೆ ಇನ್ನು ಪಾಕಿಸ್ತಾನ ಇಂಡಿಯಾ ವಾರ ಆಗುವಾಗೆ ಇದು ಉಂಟು, ಲಕ್ಷಣ ಇದೆ, ನೀವು ಬರಲೇಬೇಕು ಅಂತ. ನಾನು 3 ದಿನ ಅದು 14 ತಾರೀಕಿಗೆ ನಾನು ಇಲ್ಲಿ ಮಾಲ್ಪುರಲ್ಲಿದ್ದೇನೆ. 14 ದಿನದಲ್ಲಿ ಆಗಿ ಮುಟ್ಟಿದ್ದೇನೆ. ಸಹ ನನಗೆ ಟ್ರೈನಲ್ಲಿ ತುಂಬ ತೊಂದರೆ ಮಾಡಿದರು. ಏಕೆಂದರೆ ನಮಗೆ ಆಗ ಟೈಮಲ್ಲಿ ನಮಗೆ ಟಿಕೆಟ್ ಮಾಡುವಂಥ ಸೌಕರ್ಯ ಇರಲಿಲ್ಲ. ಏಕೆಂದರೆ ಟಿಕೆಟ್ ನಮ್ಮ ಹತ್ರ ಇದೆ, ಆದರೆ ರಿಸರ್ವೇಷನ್ ಮಾಡಬೇಕಲ್ಲ. ನಮಗೆ ಸೆಕೆಂಡ್ ಸ್ಲೀಪರ್ ಕ್ಲಾಸಲ್ಲಿ ನಮಗೆ ಆಗ ಟೈಮಲ್ಲಿ ನಮಗೆ ಎಮರ್ಜೆನ್ಸಿ ಹೋಗುವಾಗ ನಮಗೆ ಜನರು ಉಪಕಾರ ಮಾಡಬೇಕಿತ್ತು. ನಾನು ಹೋಗುವಾಗ ಆ ಟೈಮಲ್ಲಿ ಹೀಗೆ ರೋಡಲ್ಲಿ ನೀವು ಟ್ರೈನ್ ನೋಡಿರ್ಬೋದು, ರೋಡ್ ಆ ಸೈಡ್ ಈಚೆ ಡೋರ್ ಇದೆ, ಡೋರಲ್ಲಿ ಕೂತ್ಕೊಂಡೆ ನಿದ್ರೆ ಮಾಡೋದೆ, ಶೀತ ಹೋಗಿದ್ದೇನೆ. ನಾನು ಒಂದು ಕಡೆ ನಿದ್ರೆ ಮಾಡಲಿಕ್ಕೆ ಹೋಗಿದ್ದೆ, ಇಲ್ಲಿಂದ ಅಲ್ಲಿ 2 ಹೆಂಗಸರು ಕೂತ್ಕೊಂಡಿದ್ದರು, ನನಗೆ ನಿದ್ರೆ ಮಾಡಿದ್ದೆ. ರಾತ್ರಿ ನಿದ್ರೆ ಮಾಡೋ ಟೈಮ್, ನಾವು ನಿದ್ರೆ ಮಾಡುವಾಗ ಹೆಂಗಸರು ನಾವು ಹೆಂಗಸು ಮಲಗ್ತಾ ಇದ್ದೇವೆ, ನೀವು ಮಲಗುವಂಥ ಇದು ಏರಿಯಾ ಅಲ್ಲ, ನೀವು ಆಚೆ ಹೋಗಿ ಅಂತ ನಾನು ಹೇಳಿದೆ. ನನ್ನ ಆರ್ಮಿಯವನು ನಾವು ಏನು ತೊಂದರೆ ಮಾಡಲ್ಲ, ನಾವು ನಿದ್ರೆ ಮಾಡಲಿಕ್ಕೆ ಟೈಮ್ ಕೊಡಿ ಅಂತ ಹೇಳಿದೆ. ಆದರೂ ಸಹ ನಮ್ಗೆ ಬಿಟ್ಟು ಕೊಡಲಿಲ್ಲ. ಅವ್ರು ನೆನೆಸಬೇಕಿತ್ತು, ಆರ್ಮಿ ಅಂತ ತೆಗೆದುಕೊಂಡು ನಮಗೆ ಬಿಟ್ಟು ಕೊಡಬೇಕಿತ್ತು. ಆದರೆ ಅಂಥ ಹೆಂಗಸಿಗೆ ಮನಸ್ಸು ಬರಲಿಲ್ಲ, ಗೊತ್ತಿಲ್ಲ ಅಲ್ಲ, ಹೆದರಿಕೆ ಆಯಿತಾ. ಕೆಲವರು ಹೇಳ್ತಾರಲ್ಲ, ಮಿಲಿಟ್ರಿ ಲಂಚ ಮನ್ಪೀರು, ಇಂಚ ಮನ್ಪೀರು, ಕೆಲವು ಅನುಭವ ಇರ್ತದೆ. ನಾನು ಮನಸ್ಸನ್ನು ಇಟ್ಕೊಳ್ಳಲಿಲ್ಲ. ಬೇರೆ ಬೇರೆ ಕಥೆಗಳು ಪ್ರಚಲಿತ ಆಗಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಮಿಲಿಟ್ರಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದು ನನ್ನ ಮನಸ್ಸಲ್ಲಿ ಇಟ್ಲಿಲ್ಲ. ನಾನು ಬಂದೆ, ಅದೇ ರೋಡ್ ಸೈಡ್ ಡೋರ್ ಹತ್ರ ನಿದ್ರೆ ಮಾಡಿದೆ. ಬೆಡ್ ಇತ್ತು, ಬೆಡ್ ಹಾಕಿ ಮಲಗಿದೆ. ಈ ಥರ ಹೋದೆ ನಕ್ಕೊಟ್ಟಕ್ಕೆ ನಮ್ಮ ಇನ್ನೂರು ಮಾಲ್ಪುರಲ್ಲಿತ್ತು. ಡೆಲ್ಲಿಗೆ ಹೋದೆ. ಡೆಲ್ಲಿಯಿಂದ ಸ್ವಲ್ಪ ಟಿಕೆಟ್ ಇಲ್ಲ, ನಾರ್ಮಲ್ ಹೀಗೆ ಸೆಕೆಂಡ್ ಬಂತ ಹೇಳ್ತಾರೆ. ಬಾತ್ರೂಮ್ 73 ಬರ್ತಂತ ಹೇಳ್ತೇವೆ ನಾವು. 73 ಬರ್ತಂದರೆ ಇದೆ ಬಾತ್ರೂಮ್ ಅಲ್ಲಿ ಕೂತ್ಕೊಂಡೆ. ಶೀತ ಅಲ್ಲಿ ನಮ್ಮ ಸ್ಟೇಷನ್ ಬಂತು. ಸ್ಟೇಷನ್ ನಮ್ಮ ಆರ್ಮಿ ಬಂದು ನಮ್ಮ ಆರ್ಮಿ ಗಾಡಿ ಬರ್ತದೆ. ಅಲ್ಲಿ ಶೀತ ಮಾಲ್ಪುರ ಬಂದೆ. ಓನ್ಲಿ 2 ಮಿಸಲ್ಸ್ ಒಟ್ಟಿಗಿದ್ದ 4-3 ದಿನ ಅಷ್ಟೇ ಶೀತ. ಇದು ಅಲ್ಲೇ ಬಂದೆ, ನಮ್ಮ ಟ್ರೈನಿಂಗ್ ಮುಗಿತ್ತು. ಆದಮೇಲೆ ಅಲ್ಲಿಂದ ಮಾಲ್ಪುರದಿಂದ ನಮಗೆ ಶೀತ ಇಲ್ಲಿ ಬಂದೆ. ನಾನು ನಿಸ್ರಾಬಾದ್ ರಾಜಸ್ಥಾನ, ಅಲ್ಲಿ ಇವರದ್ದು ಸಹ ಮಸೀದಿ ಇದೆ, ಮುಸ್ಲಿಮರದ್ದು ದೊಡ್ಡ ಮಸೀದಿ ಫೇಮಸ್ಸು. ಅಲ್ಲಿ ಬಂದೆ. ಅಲ್ಲಿ 3 ವರ್ಷ ನಮ್ಮ ಟ್ರೈನಿಂಗ್. ಅಲ್ಲಿ ನಮ್ಮ ಟ್ರೈನಿಂಗಿಂದ ನಮಗೆ ಹೋಗಲೇಬೇಕದು, ಇನ್ನೂ ಟೈಮ್ ಮೂವ್ ಆಗೋದು. ಅಲ್ಲಿಂದ ನಾವು ಕುಪವಾಡ ಬಂದೆ. ಅಲ್ಲಿಂದ 3 ವರ್ಷ ಟರ್ನ್ ಮಾಡಿ ಕುಪವಾಡ ಶ್ರೀನಗರ್, ಅದು ಮಾಲ್ಪುರ ರೋಡಲ್ಲಿ ಹೋಗ್ತದೆ. ಕುಪವಾಡ ಸಬ್ಸೆ ಪಾಕಿಸ್ತಾನ ಬಾರ್ಡರ್. ಅಲ್ಲಿ ನಮಗೆ ಟಾಸ್ಕ್ ಇರೋದು ಬೇರೆ ಬೇರೆ ಟಾಸ್ಕ್. ನಮ್ಮ ಇಂಜಿನಿಯರ್ ಸೆಕ್ಷನಲ್ಲಿ ಟಾಸ್ಕ್ ಬಂಕರ್ ಮಾಡೋದು, ಹೆಲಿಪ್ಯಾಡ್ ಅಂತ ಬೇರೆ ಬೇರೆ ಶೆಲ್ಟರ್ ವರ್ಕ್ ನಮಗೆ ತುಂಬ ಕೆಲಸ ಇದೆ. ಅದು ಸಿವಿಲಿಯನ್ಸ್ ಎಲ್ಲ ಬರಲ್ಲ, ಅದು ನಾವೇ ಮಾಡೋದು, ನಾವೇ ತಯಾರು ಮಾಡಿ ನಾವು ಲಿವಿಂಗ್ ಮಾಡೋದು ಎಲ್ಲ ತಯಾರು ಮಾಡಿ. ಆದಮೇಲೆ ಅಲ್ಲಿ ನಾನು ಕುಪ್ಪವಾಡದಿಂದ ಬಂದೆ. ಕುಪ್ಪವಾಡದಿಂದ ನಾನು ಪೋಸ್ಟಿಗೆ ಬಂತು ಫಸ್ಟ್ ಆರ್ ಅಂದರೆ ರಾಷ್ಟ್ರೀಯ ರೈಫಲ್ ಅಂತ ನೋಡಿರ್ಬೋದು ಅನಂತನಾಗಲ್ಲಿ. ಈಗ ಸಹ ನೋಡಿ ಅಲ್ಲಿ ಕೆಲವು ಪೇಪರ್ಲ್ಲಿ ಅದೇ ಬರೋದು, ಎಲ್ಲ ಅವರೇ ಇದು ಅಟೆಂಡ್ ಮಾಡೋದು ಅಂತ. ಇದರಲ್ಲಿ 3 ವರ್ಷ, ಅದು 3 ವರ್ಷ ನಮಗೆ 2 ವರ್ಷ ಟರ್ನಿಂಗ್.
ನನಗೆ ರಿಲೀವರ್ ಬರಲಿಲ್ಲ. ರಿಲೀವರ್ ಅಂದರೆ ಅವ್ರಿಗೆ ಹೆದರಿಕೆ ಬಂದರೆ ಸತ್ತು ಹೋದರೆ ಆ ಜಾಗದಲ್ಲಿ ಅಂತ ಕಠಿಣವಾದ ಇದು. ನನಗೆ ರಿಲೀವರ್ ಬರಲಿಲ್ಲ. ತಮಿಳ್ನಾಡು ನನ್ನ ನಂಬರ್ ಉಂಟು, ನನ್ನ ಒಟ್ಟಿಗೆ ಟ್ರೈನಿಂಗ್ ಮಾಡಿದವನು, ನನ್ನ ಒಟ್ಟಿಗೆ ಇದ್ದವನು. ಅವನು ಆ ಟೈಮಲ್ಲಿ ನಾನು ಬರುವುದಿಲ್ಲ, ನಿನಗೆ ಬೇರೆ ರಿಲೀವರ್ ಬರ್ತಾರೆ. ನಾನು 3 ವರ್ಷ ಟ್ರೈನಿಂಗ್ ಮಾಡಿದೆ. ಇದೇ ಥರ ಅಲ್ಲಿ ನನಗೆ ಇನ್ಫೆಂಟ್ರಿ ಕೆಲಸ ನನಗೆ ಗೊತ್ತಾದದ್ದೇ ಆ ಆರಲ್ಲಿ. ನಾವು ಹೇಗೆ ಔಟರ್ ಸ್ಕ್ವಾಡ್ರನ್ ಮಾಡಬೇಕು, ಇನ್ನರ್ ಸ್ಕ್ವಾಡ್ರನ್ ಹೇಗೆ ಮಾಡಬೇಕು, ಮಿಲಿಟೆಂಟನ್ನು ಹೇಗೆ ಹಿಡಿಬೇಕು, ನಾವು ಹೇಗೆ ಡಿಫೆನ್ಸ್ ಮಾಡಬೇಕು, ನಾವು ಹೇಗೆ ಫೈರ್ ಮಾಡಬೇಕು. ನನಗಾಗಿ ಅಲ್ಲಿ ಒಂದು ಹೆಸರಿತ್ತು, ಅಣ್ಣ ಅಂತ. ಏಕೆ ನಾನು ಸ್ವಲ್ಪ ತಲೆಯೆಲ್ಲ ಕೂದಲಲ್ಲಿ ಇರಲಿಲ್ಲ, ಎಲ್ಲ ನನಗೆ ಸಿವಿನಲ್ಲೆಲ್ಲ ನನಗೆ ಹೇಳೋದು ಅಣ್ಣ. ನಮ್ಮವರೆಲ್ಲ ಕರೆಯೋದು ಹೆಚ್ಚು ಸ್ವಲ್ಪ ಮೀಸೆಲ್ಲ ಕಪ್ಪಿತ್ತು. ಅಂತೂ ನಮ್ಮ ಊರಿನ ಅಣ್ಣ ಹೆಸರು ಅಲ್ಲಿ ಹೆಸರು ಈಗ ಸಹ ಹೋದರೆ ರೆಸ್ಪೆಕ್ಟ್ ಇದೆ. ಅಲ್ಲಿ ಸಹ ನಾನು ಕೆಲವು ಮಿಲಿಟೆಂಟನ್ನೆಲ್ಲ ಅದು ಹೇಳ್ಬಾರ್ದು, ನಾನು ಹಿಡಿದಿದ್ದೇವೆ, ಕೊಂದಿದ್ದೇವೆ, ನಮ್ಮ ಅದು ರೂಲ್ಸ್. ಅದು ಈಗ ಸಹ ಮಾಡ್ತದೆ ನೋಡಿ, ಕಲ್ಲು ಹೊಡಿತಾರೆ. ನಾವು ಸಹ ಕಲ್ಲು ಹೊಡೆದಾಗ ಅಟೆಂಡ್ ಮಾಡಿ ಕಲ್ಲು ಬಿದ್ದಿದೆ, ಅದನ್ನೇನು ಹೊರಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಯಾರು ಮೀಡಿಯಾದಲ್ಲಾಗಲಿ ಅಲ್ಲಿ ಅಂತೂ ದೇಶಕ್ಕಾಗಿ ಎಲ್ಲವನ್ನು ಸಹಿಸಿಕೊಂಡಿದ್ದೀರಿ, ದೇಶಕ್ಕಾಗಿ ಎಲ್ಲ ಸೇವೆಯನ್ನು ಮಾಡಿದ್ದೀರಿ. ಈಗ ಅದೃಷ್ಟವಶಾತ್ ನಮ್ಮೊಂದಿಗೆ ಪುಣ್ಯವಾದ ಅಲ್ಲಿ ಊರಿನಲ್ಲಿ ನೆಲೆಸಿದ್ದೀರಿ. ಅಲ್ಲಿಂದ ಅಲ್ಲಿ ನಾನು 3 ವರ್ಷ ಮುಗಿಸಿದೆ ಟ್ರೈನಿಂಗ್. ಯಾರು ಬರಲಿಕ್ಕೆ ತುಂಬ ಹೆದರಿಕೆ ಅದು. ಯಾಕಂದರೆ ಮಿಲಿಟೆಂಟ್ ಆಮ್ನೆ ಸಾಮ್ನೆ. ಇಲ್ಲಿ ನಾವು ಹೇಳಿದ ಕಾರ್ಗಿಲ್ ಗಲಾಟೆಗೆ ಡೈರೆಕ್ಟ್ ಫೈರ್ ಮಾಡಲಿಕ್ಕಾಗಲ್ಲ. ಈಗ ನಮ್ಮ ಮಿಲಿಟೆಂಟ್ ಬಂದರೆ, ಇದೇ ಕೊಲ್ಲಿಯಕ್ಕೆ ಮಿಲಿಟೆಂಟ್ ಬಂದರೆ ನೀವೇನು ಮಾಡ್ತೀರಿ? ಒಬ್ಬ ನೀವು ಹಿಡಲಿಕ್ಕೆ ಆಗ್ತದೆ. ಈಗ ನಾನೇ ಒಂದು ಮಿಲಿಟೆಂಟ್ ಅನ್ಸೋದು, ನೀವು ಪೊಲೀಸ್ನವರು, ನೀವು ಹೇಗೆ ಹಿಡ್ತೀರಿ? ನನಗೆ ಯಾವ ಕೋರ್ಪಲ್ಲಿ ಹಿಡ್ತೀರಿ? ನಮಗೆ ಆಗ ನಾವೇನು ಮಾಡಬೇಕು? ಇಡೀ ಮನೆ ಸರ್ಚಿಂಗ್ ಮಾಡಬೇಕು, ಜನರಿಗೆ ತೊಂದರೆ ಆಗಬಾರ್ದು, ಜನರು ಸಾಯಬಾರ್ದು. ಆಗ ಎಷ್ಟು ತೊಂದರೆ ಇದೆ ಅಟೆಂಡ್ ಮಾಡಬೇಕಾದ್ರೆ. ನಾವು ಔಟರ್ ಸ್ಕ್ವಾಡ್ರನ್ ಮಾಡಿದ್ದೇವೆ, ಇನ್ನರ್ ಸ್ಕ್ವಾಡ್ರನ್ ಸರ್ಚಿಂಗ್ ಮಾಡ್ತಾಯಿದ್ದಾರೆ. ಆಗ ಯಾರು ಹೇಳಿದ್ರು ಮಿಲಿಟೆಂಟ್ ಬಾಗ್ರೆ ಅಂತ ಓಡ್ತಾ ಇದ್ದಾರೆ ಅಂತ. ನಾವು ಎಂತ ಮಾಡೋದು? ನಮ್ಮ ಹತ್ರ AK-47 ಇಟ್ಟಿದ್ದೇವೆ, ಬರ್ಫ್ ಏರಿಯಾ, ಇಡೀ ಕೈಯಲ್ಲೆಲ್ಲ ಗ್ಲೌಸ್ ಹಾಕಿದ್ದೇವೆ, ಇಡೀ ಮುಖ ಅಷ್ಟೇ ಮಾತ್ರ ಕಾಣೋದು. ಈಗ ಮುಸ್ಲಿಮ್ರು ಆಗ್ತಾರಲ್ಲ, ಅರ್ಧ ಕನ್ನಡ ಅಷ್ಟೇ ಮಾತ್ರ, ಫುಲ್ ಕವರ್ ಹಾಕಿ ನೀವು ಬಾಗ್ರೆ ಎಲ್ಲ ಕಾಕ್ ಹೊಡೆದು AK-47 ಎಲ್ಲ ಇದೆಲ್ಲ ಇದೆ, ಸೇಫ್ಟಿಯೆಲ್ಲ ಇದೆ. ಕಾಕ್ ಹೊಡೆದೆವು, ಕೈಯಲ್ಲಿ ಈಗ ಗನ್ ಹಿಡಿದ್ದಾರೆ ಎಲ್ಲರೂ ಹೊಡೆಯುವಂಥ ಇದು ನೋಡಿದೆವು. ಓಡೋದಿಲ್ಲ ಅಷ್ಟು ನಾವು ಫೆನ್ಸಿಂಗ್ ಹಾಕಿದ್ದೆವು, ಒಂದು ಫೆನ್ಸಿಂಗ್ ಓಡೋದು ಬರೋದ ಅಂತ ಫೆನ್ಸಿಂಗ್ ಹಾಕಿದ್ದೆವು. ಎಲ್ಲ ಔಟರ್ ಸ್ಕ್ವಾಡ್ ನೋಡಿ ನಿಂತಿದೆ, ನಮ್ಮ ಜನರು ಎಲ್ಲ ಆರ್ಮಿಯವರೇ ನಿಂತಿದ್ದಾರೆ, ಹೋಗ್ಲಿಕ್ಕೆ ಅನಿಸಿಲ್ಲ. ಬಂದರೆ ನಮ್ಮ ಎದುರು ಅಟ್ಯಾಕ್ ಮಾಡಿದೆವು. ಹಾಗೆ ನೋಡ್ತಾ ಇರುವಾಗ ಮಿಲಿಟೆಂಟ್ ಒಂದು ಫೈರ್ ಆಯಿತು. ಫೈರ್ ಆಗಿ ನಮ್ಮ ಒಬ್ಬ ಜವಾನಿಗೆ ಅದು ತಾಗಿತ್ತು ಕಾಲಿ. ನಮ್ಮ ಫಸ್ಟ್ ನನ್ನದು ಆಪರೇಷನ್ ಅದು ಮಿಲಿಟೆಂಟ್ ನೋಡೋದು, ಕಾಲಿ ತಾಕಿತ್ತು. 4 ಗೋಲಿ ಕಾಲಿನೊಳಗೆ. ಏನು ಮಾಡೋದು? ಅದು ಸದ್ಯಕ್ಕೆ ನಮ್ಮ ಕೈಯಲ್ಲಿ ಐಕಮ್ ಇರ್ತದೆ, ಮೆಟ್ರೋ ಇರ್ತದೆ. ಹೀಗೆ ಸೆಕ್ಷನ್ ನಂಬರ್ ಹೀಗೆ ನಮ್ಮಲ್ಲಿ ಹೇಳ್ತಾರೆ, ಚಾರ್ಲಿ 1, ಚಾರ್ಲಿ 2. ಹಾಗೆ ನಾವು ಮಾತಾಡ್ತೇವೆ, ನಿಮ್ಮದೇ ಆದ ಕೋಡ್ ವರ್ಡ್ ಇದೆ. ಆ ಕೋಡ್ ವರ್ಡಲ್ಲಿ ಮಾತಾಡುವಾಗ ನಿಮ್ಮ ಇದರ ಸೆಕ್ಷನಲ್ಲಿ ಹೀಗೆ ಆಗಿದೆ ಅಂತ. ನಾನು ಆಗ ಕಮಾಂಡರ್ ಆಗಿದ್ದೆ, ಯಾಕೆ ನಾನು ಆಗ ಹೌಲ್ದಾರ್ ಆಗಿದ್ದೀನಿ, ಸೆಕ್ಷನ್ ಕಮಾಂಡರ್. ನಾನು ಹೋಗಿ ಫುಲ್ ಚೆಕ್ ಮಾಡಿದೆ, ನಮ್ಮಲ್ಲಿ ಯಾರಿಗೆ ತಾಗಿದೆ ಅಂತ. ಇಲ್ಲ, ನಾನು ಮೆಸೇಜ್ ಪಾಸ್ ಮಾಡಿದ್ದೆ, ನಮ್ಮದಲ್ಲಿ ಯಾರು ಆಗಿಲ್ಲ, ಬೇರೆ ಸೆಕ್ಷನ್ ಆಗಿರಬೇಕು ಅಂತ. ನೋಡುವಾಗ ಚಾರ್ಲಿ 1 ಆಗಿದ್ದಾರೆ. ಚಾರ್ಲಿ 1 ಅವನಿಗೆ ಸಹ ಗೊತ್ತಿಲ್ಲ ಫೈರ್ ತಾದ ಅವನಿಗೆ ಗೊತ್ತಿಲ್ಲ. ಬಿದ್ದ ಮೇಲೆ ಅವನ ಬಡ್ಡಿ, ನಾವು ಹೋಗುವಾಗ ಒಂದು ಆಪರೇಷನ್ ಹೋಗುವಾಗ ಒಂದು ಬಡ್ಡಿ ಇರ್ತಾನೆ. ನಾವು ಇಬ್ಬರು ಒಟ್ಟಿಗೆ ಹೋಗುವಾಗ 10 ಜನ, ಒಂದು ಸೆಕ್ಷನ್ 10 ಜನ. ಅದರಲ್ಲಿ ಒಬ್ಬ ಬಡ್ಡಿ. ನನಗೇನಾದರೂ ಇವನು ಹೆಲ್ಪ್ ಮಾಡೋದು, ಇವನಿಗೆ ಏನಾದರೂ ನಾನು ಹೆಲ್ಪ್ ಮಾಡೋದು. ಅದು ಯಾರೇ ಇರಲಿ, ಯಾವ ದೇಶದವನಾಗಲಿ, ಯಾವ ಸ್ಟೇಟ್ನವನೇ ಆಗಲಿ, ಅದೊಂದು ಬಡ್ಡಿ ನಾವೊಂದು ಬಡ್ಡಿ ಅಂತ ಇಡ್ತೇವೆ. ನಮ್ಮ ತಾತ ಕೂಡ ಇವರು ಹೆಲ್ಪ್ ಮಾಡೋದು, ಒಂದು ಜೊತೆ. ಏಕೆಂದರೆ ಅದು ಗಲಾಟೆ ಮಾಡುವಾಗ ಬೇಕೆ, ಇಲ್ಲ ನಾವು ಬಿದ್ದರೆ ಮತ್ತೆ ನನ್ನ ಎತ್ತದು ಯಾರು? ಸಾಯ್ಲಿಕ್ಕೆ ಹೋದಿಲ್ಲ, ತಾಗ್ಬೋದು, ಏನೋ ಮಾಡ್ಬೋದು. ನನಗೆ ಆರೈಕೆ ಮಾಡಲಿಕ್ಕೆ ನನಗೆ ಬಡ್ಡಿ. ಅವನು ಯಾವ ಜಾತಿಯಿಂದ ನಾವು ನೋಡೋದಿಲ್ಲ, ಜಾತಿ ಭೇದ ಯಾವುದು ನಮ್ಮಲ್ಲಿ ಆರ್ಮಿಯಲ್ಲಿ ಇಲ್ಲ. ಜಾತ್ಯತೀತ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ, ಜಾತ್ಯತೀತ ಅಂತ. ಹಾಗೆ ನಾವು ಜಾತ್ಯತೀತದಲ್ಲಿ ನಡೀತಾ ಇದ್ದೆವು. ಅವನು ಎತ್ತಿ ಹೆಲಿಪ್ಯಾಡಿಗೆ ಫೋನ್ ಮಾಡಿದರು, ಹೆಲಿಕಾಪ್ಟರ್ ಬಂತು, ಎತ್ತಿ ಶ್ರೀನಗರ ಕರ್ಕೊಂಡು ಹೋದರು. ಒಂದು ಆಪರೇಷನ್ ಫಸ್ಟ್ ಲಾಸ್ಟ್ ಒಂದು ಆಪರೇಷನ್ 2099 ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಆಗ್ತಾಯಿತ್ತು ನೋಡಿ. 99 ನೀವು ನೋಡಿರ್ಬೋದು, ಡಿಸೆಂಬರಲ್ಲಿ ಎಲೆಕ್ಷನ್. ಅಲ್ಲಿ ನಮ್ಮಲ್ಲಿ 2002 ಯಾವ ಒಂದು ವಿಷಯದಲ್ಲಿ ನಮ್ಮ ಡೆಲ್ಟಾ ಕಂಪನಿಯಲ್ಲಿ ಒಂದು ಸೆಕ್ಷನ್ QRTನೇ ಔಟ್ ಮಾಡಿದ್ದ, ಎಲ್ಲಿಟ್ಟು ಇಟ್ಕೊಂಡು. ಅವನು ನಮ್ಮ ಕಂಪನಿಗೆ ಫೋನ್ ಮಾಡಿ, ವಿಕ್ಟರ್ ಪೋಸ್ಟ್ ಕಮಾಂಡ್ರ್ ಎಲ್ಲ ನಮ್ಮ ಬ್ರಿಗೇಡ್ ಜನರು ಇರ್ತಾರೆ ಕುಮೇಲೆ, ಅಲ್ಲಿ ಫೋನ್ ಮಾಡಿ ನಿಮ್ಮ ಜನರಿಗೆ ಈ ಸವಲ್ ಅಂತ ಹೇಳ್ತಾರೆ. ಸವಲ್ ಅಂದರೆ ಪೌಡರ್, ನಾವು ಇದರಲ್ಲೆಲ್ಲ ಮಣ್ಣು ತೆಗಿತಲ್ಲ, ಹಾರೆ ಅದು ಕೊಂಡೋಗಿ ನಿಮ್ಮ ಜನರನ್ನು ಕೊಂಡೋಗಿ ಅಂತ.
ವಿಕ್ಟರ್ ಪೋಸ್ಟ್ ನಮ್ಮ ಜನರು ಯಾರಿಗೆ ಗೊತ್ತಿಲ್ಲ ಇಂದ LED ಬಸ್ಟ್ ಆಗಿದೆ ಅಂತ. ID ಅಂದರೆ ಇನ್ಫೋಸಿಸ್ ಇದು ಎಕ್ಸ್ಪೋರ್ಟ್ಸ್ ಹೊಡೆಯುವಂಥ ಇದು ನಂಗೆ ಯಾರಿಗೆ ಗೊತ್ತಿಲ್ಲ. ಆದಮೇಲೆ ಅಲ್ಲಿಂದ ಫೋನ್ ಬಂತು, ಈಗ ಆಗಿದೆ, ನೀವು ಎಂತ ಮಾಡ್ತಾ ಇದ್ದೀರಾ ಅಂತ. ತಪ್ಪು ಕದಮ ಇದು ಮಾಡಿ ಎಲ್ಲ ಚೆಕ್ ಮಾಡುವಾಗ ಡೆಲ್ಟಾ ಕಂಪ್ನಿದು ಒಂದು ಸೆಕ್ಷನ್ ಪಾಸ್ ಔಟ್ ಆಗಿ ಅವನು ನಮ್ಮನ್ನು ತೋರಿಸ್ತಾರೆ. ಆ ಕೋಪದಲ್ಲಿ ಅವನು ಯಾವ ಸಿಗ್ತಾನೆ ನೋಡ್ತಾ ಇದ್ದೆ ನಾವು. ಅವನು ಸಿಕ್ಕಿದ್ದು ನಮ್ಮ 209 ಅವನ ಡೆಡ್ ಬಾಡಿ ಅವನಿಗೆ ಅದನ್ನು ಸಿಕ್ಕಿದ್ದು ಅಂತ. ನಮಗೆ ಅವನು ಸಿಕ್ಕಲೇಬೇಕು, ಅವನು ಕೊಲ್ಲಲೇಬೇಕು ಅಂತ ನಮ್ಮೊಂದು ಹಠ ಇತ್ತು. 99 ನಮಗೆ ಸ್ಕ್ವಾಡನ್ ಆಯಿತು. ಅದು ಯಾವ ಬರ್ಪು ಅದು ಈಗ ಇಷ್ಟು ತನಕ ಬದುಕುವಂಥ ದೇವರು ಮತ್ತು ನಿಮ್ಮನ್ನು ದೇವರು ನಮ್ಮೊಟ್ಟಿಗೆ ಇರಿಸಿದ್ದಾರೆ, ಅದುವೇ ನಮ್ಮ ಭಾಗ್ಯ ಅಂತ ಹೇಳಿಕೊಡುತ್ತಾ ಈಗ ನಮ್ಮ ಸಮಯ ಮೀರ್ತಾ ಇದೆ. ನಾವು ಈ ಮಾತುಕತೆಯನ್ನು ಮುಗಿಸುವ ಹಂತಕ್ಕೆ ಬರ್ತಾ ಇದ್ದೇವೆ. ಕೊನೆಯದಾಗಿ ಒಂದೊಂದು ಸಂದೇಶದೊಂದಿಗೆ ಈಗ ಡಾಕ್ಟರ್ ಅವರ ಒಂದು ಸಂದೇಶ ನಿಮ್ಮಲ್ಲಿ. ನಾನು ಹೇಳೋದಿಷ್ಟೇ, ಈಗಿನ ನಮ್ಮ ಯುವಕರು ಹೆಚ್ಚು ಜನರು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರ್ಮಿಗೆ ಸೇರುವಂಥದ್ದು, ಸೈನ್ಯಕ್ಕೆ ಸೇರುವಂಥದ್ದು ಬಹಳಷ್ಟು ಕಡಿಮೆ ಜನ ಇದ್ದಾರೆ. ನಾವು ಇಂತಹ ದಿನಗಳಲ್ಲಿ ನಾವು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾವು ಯಾವಾಗಾದರೂ ಟೈಮ್ ಸಿಕ್ಕಿದರೆ ನಾವೆಲ್ಲ ಒಮ್ಮೆ ಕಾರ್ಗಿಲ್ ಸ್ಮಾರಕಕ್ಕೆ ಹೋಗಬೇಕು, ಪ್ರತಿಯೊಬ್ಬರೂ ಹೋಗಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಮಸೀದಿಗೆ ಹೋಗ್ತೇವೆ, ಚರ್ಚ್ಗಳಿಗೆ ಹೋಗ್ತೇವೆ, ಆದರೆ ಇಂತಹ ಸ್ಮಾರಕಗಳಿಗೆ ಹೋಗಬೇಕು. ಅಲ್ಲಿ ಒಂದು ಸ್ಮಾರಕದಲ್ಲಿ ಬರೆದಿದ್ದಾರೆ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ ಅಂತ ಹೇಳಿ ಬರೆದಿದೆ. ಅದರ ಅರ್ಥ 24 ಗಂಟೆ 365 ದಿವಸನೂ ಸೈನಿಕರು ನಮಗಾಗಿ ಜೀವ ತೆತ್ತಿದ್ದಾರೆ. ಅವರನ್ನು ನಾವು ದಿನಂಪ್ರತಿ ನೆನೆಸೋಣ, ಅವರಿಗಾಗಿ 4 ಹನಿ ಕಣ್ಣೀರು ಹಾಕೋಣ. ಮತ್ತು ನಾವು ನಮ್ಮ ಮಕ್ಕಳನ್ನು ಬರೀ ಡಾಕ್ಟ್ರು ಇಂಜಿನಿಯರ್ ಮಾಡಿದರೆ ಸಾಲದು, ಅಥವಾ ಇನ್ನಾವುದೋ ಪ್ರೊಫೆಷನ್ ಮಾಡೋ ಬದಲು ನಮ್ಮಲ್ಲಿಂದಲೂ ಸಹ ಹೆಚ್ಚು ಜನರು ಈ ಸೈನ್ಯಕ್ಕೆ ಸೇರಲಿ, ನಮ್ಮ ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ಇಂತಹ ದಿನಗಳಲ್ಲಿ ನಾವು ಒಂದು ಪ್ರತಿಜ್ಞೆ ಮಾಡೋಣ ಅಂತ ಹೇಳುತ್ತಾ ವೀಕ್ಷಕರಿಗೆ ವಂದಿಸ್ತೇನೆ. ನೀವೇನು ಸಂದೇಶ ಹೇಳ್ತೀರಿ ನಮ್ಮ ಯುವ ಪೀಳಿಗೆ ಯಾವ ರೀತಿ? ನಮ್ಮ ಯುವ ಪೀಳಿಗೆ ಮನಸ್ಸು ಮಾಡಬೇಕು, ಮತ್ತು ನಮ್ಮ ತಾಯಂದಿರು ಮಕ್ಕಳಿಗೆ ದೇಶಭಕ್ತಿ ವಿಷಯದಲ್ಲಿ ತುಂಬ ಇರುವಂಥ ಪಾಠವನ್ನು ಹೇಳುವಂಥ ಸಬ್ಜೆಕ್ಟ್ ಆಗಿರಬೇಕು. ಮತ್ತು ಸ್ಕೂಲಲ್ಲಿ ಟೀಚರ್ನವರು ಮಕ್ಕಳಿಗೆ ದೇಶಭಕ್ತಿ ವಿಷಯದಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ನೀವು ಆರ್ಮಿ ಬಂದ ಮೇಲೆ ದೇಶ ಸೇವೆ ಮಾಡಲಿಕ್ಕೆ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇಟ್ಟುಕೊಳ್ಬೇಕು. ನಾನು ಆರ್ಮಿಯಲ್ಲಿ ಕೆಲಸ ಮಾಡಬೇಕು, ದೇಶ ಸೇವೆ ಮಾಡಬೇಕೆಂಬ ಎಂತ ಹೇಳ್ತಾರೆ ಆ ಉತ್ಸಾಹ ಬರಬೇಕು. ನೀವೆಲ್ಲ ದಕ್ಷಿಣ ಕನ್ನಡದಲ್ಲಿ ಆರ್ಮಿಲಿ ಈಗ ಭಾರಿ ಕಡಿಮೆ ಆರ್ಮಿಗೆ ಸೇರುವವರು. ಅದಕ್ಕಾಗಿ ನಾನೇ ಏನು ಹೇಳೋದು, ಜನರೇ ಮಕ್ಕಳೇ ಬರಬೇಕು, ಹಿರಿಯರು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ಕಾರ್ಗಿಲ್ ವಿಜಯೋತ್ಸವದ ಈ ಒಂದು ದಿವಸದಲ್ಲಿ ಕಾರ್ಗಿಲ್ ಆ ಒಂದು ಘಟನೆ ಹೇಗಾಯಿತು, ಅಲ್ಲಿ ಯಾವ ರೀತಿ ಪ್ರಾಣ ತೆತ್ತವರು, ಯಾವ ರೀತಿಯ ವೀರಗಾಥೆಯನ್ನು ತೋರಿಸಿದವರು, ಈ ಎಲ್ಲ ವಿಷಯಗಳನ್ನು ನಾವು ಹಂಚಿಕೊಂಡೆವು. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಕ್ಯಾಪ್ಟನ್ ಪ್ರಸಾದ್ GS ರವರು ಅವರೊಂದು ಮಾತು ಹೇಳಿದರು, ನಾಳೆಯ ನಮ್ಮ ಒಳ್ಳೆಯದಕ್ಕಾಗಿ ಇಂದಿನ ನಮ್ಮ ದಿನವನ್ನು ನಾವು ನಿಮಗಾಗಿ ಕೊಡ್ತಾ ಇದ್ದೇವೆ, ದೇಶಕ್ಕಾಗಿ ಅರ್ಪಿಸ್ತಾ ಇದ್ದೇವೆ ಅಂತ ಹೇಳಿಕೊಂಡು ನಾವೆಲ್ಲರೂ ಮನೆ ಮಂದಿಯ ಜೊತೆಗೆ ಸುಖವಾಗಿ ಇದ್ದವರು AC ಯಲ್ಲಿಯೋ ಫ್ಯಾನ್ ಅಡಿಯಲ್ಲಿಯೋ ಬಹಳ ತಾಯಿಯೊಂದಿಗೆ ಮಕ್ಕಳೊಂದಿಗೆ ಬಂಧು ಬಳಗದೊಂದಿಗೆ ಬಹಳ ಆರಾಮವಾಗಿ ದಿನವನ್ನು ಕಳೆಯುತ್ತಾ ಇದ್ದೇವೆ, ಮಲಗುತ್ತಾ ಇದ್ದೇವೆ. ಆದರೆ ಗಡಿಯನ್ನು ನಮಗಾಗಿ ದೇಶವನ್ನು ಕಾಯುವ ಸೈನಿಕರು ರಾತ್ರಿ ಹಗಲು ಎನ್ನದೆ ಊಟ ನಿದ್ರೆಯನ್ನು ಬಿಟ್ಟು ನಮ್ಮ ಮನೆ ಮಂದಿಯನ್ನು ದೂರ ಬಿಟ್ಟು ಆ ದೇಶವನ್ನು ಅವರು ಕಾಯುತ್ತಾ ಇರುವುದರಿಂದ ಈ ದೇಶದೊಳಗೆ ನಾವು ಸುಖವಾಗಿ ನಿದ್ರೆ ಮಾಡುತ್ತಾ ಇದ್ದೇವೆ ಎನ್ನುವಂತಹ ಕಲ್ಪನೆ ಅರಿವು ನಮ್ಮಲ್ಲಿ ಯಾವತ್ತೂ ಇರಬೇಕು. ನಮ್ಮ ಮಕ್ಕಳನ್ನು ಸಾಧ್ಯವಾದರೆ ಇಂತಹ ಒಂದು ದೇಶಭಕ್ತಿಯ ಕೆಲಸಕ್ಕೆ ಸೇರಿಸುವಂತಹ ಅವಕಾಶಗಳು ಮನೆ ಮಂದಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತಹ ಅವಕಾಶಗಳು ಬರಲಿ. ಆ ಮಕ್ಕಳಿಗೂ ಯುವಜನತೆಗೂ ಇಂತಹ ಒಂದು ಪ್ರೇರಣೆಗಳು ಸ್ಫೂರ್ತಿ ಆಗಬೇಕು ಅಂತ ಹೇಳಿಕೊಳ್ತಾ, ಕಾರ್ಗಿಲ್ ವಿಜಯ ಅದು ಕೇವಲ ಇವತ್ತಿನ ಒಂದು ದಿವಸದ ಆಚರಣೆಯಾಗದೆ ದೇಶಕ್ಕಾಗಿ ಗಡಿ ಕಾಯುವ ಯೋಧರು ನಮಗಾಗಿ ಯಾವತ್ತೂ ಅಲ್ಲಿ ಹಗಲು ರಾತ್ರಿ ನಿದ್ರೆ ಬಿಟ್ಟು ಕಾಯ್ತಾ ಇದ್ದಾರೆ ಎನ್ನುವಂತಹ ಎಲ್ಲರೊಂದಿಗೂ ಆ ಕಲ್ಪನೆ ಇರಲಿ ಎಂದು ಹೇಳಿಕೊಳ್ತಾ ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಕ್ಯಾಪ್ಟನ್ ಪ್ರಸಾದ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆಗಳು.